ನಮಸ್ಕಾರ. ಕಲಾ ಸಂಚಯ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿವಸದ ನಮ್ಮ ಅತಿಥಿ ಸೌಮ್ಯ ಸುಧೀಂದ್ರ ರಾವ್. ನಾನು ಸೌಮ್ಯ ಸುಧೀಂದ್ರ ರಾವ್ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಬರಮಾಡಿಕೊಳ್ತಿದ್ದೇನೆ. ಮೇಡಮ್, ಪ್ರೀತಿಯ ನಮಸ್ಕಾರಗಳು. ಧನ್ಯವಾದ ಸರ್. ಸೌಮ್ಯ ಸುಧೀಂದ್ರ ರಾವ್ ಅವರು ನೃತ್ಯ ಶಿಕ್ಷಕರು, ಜೊತೆಗೆ ಅವರು ಎಲ್ಲ ಕಲಾ ಪ್ರಕಾರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡರು. ಅದು ನಟನೆ ಇರಬಹುದು, ಅಥವಾ ಇತ್ತೀಚಿನ ದಿನಗಳಲ್ಲಂತೂ ಏನು ನಾವು ಲಾಕ್ಡೌನ್ನ ನಂತರ ಒಂದು ಕಲಾವಿದರು ಒಂದು ಬೇರೆ ಬೇರೆ ಆವಿಷ್ಕಾರಗಳು ಅಥವಾ ಬೇರೆ ಬೇರೆ ಪ್ರಯೋಗಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದು ಕಲಾವಿದರನ್ನು ಮಾತನಾಡಿಸುವಂಥದ್ದು, ಅಥವಾ ಸಂವಾದ ಮಾಡುವಂಥದ್ದು, ಅಥವಾ ಸಂದರ್ಶನ ಮಾಡುವಂಥದ್ದು. ಇದರ ಒಂದು ಇದೊಂದು ಒಂಥರ ವಿಶೇಷ. ಅದರಲ್ಲಿ ಕೂಡ ತನ್ನನ್ನು ಅವರು ಇತ್ತೀಚೆಗೆ ತೊಡಗಿಸಿಕೊಂಡಿದ್ದಾರೆ. ಅಂದರೆ ಕಲಾವಿದರು ಈ ಒಂದು ಸ್ವಲ್ಪ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸ್ವಲ್ಪ ಕಡಿಮೆ ಆದ ಸಂದರ್ಭದಲ್ಲೂ ಕೂಡ ಅವರ ಮನೋ ಉಲ್ಲಾಸ ಅಥವಾ ಅವರ ಒಂದು ಕ್ಷೇತ್ರದಲ್ಲಿ ಲವಲವಿಕೆ ಇರಬೇಕು ಅನ್ನುವ ಕಾರಣಕ್ಕಾಗಿ. ಸೊ ನಾನು ಯಾಕೆ ಇದನ್ನು ಆರಂಭದಲ್ಲಿ ಉಲ್ಲೇಖ ಮಾಡಿದೆ ಅಂತ ಹೇಳಿದ್ರೆ, ಕಲಾವಿದನ ಒಂದು ಜೀವಂತಿಕೆ ಅಥವಾ ಆ ಜೀವಂತಿಕೆ ಸೆಳೆ ಅದು ನಿರಂತರವಾಗಿ ಸೌಮ್ಯ ಸುಧೀಂದ್ರ ರಾವ್ ಅವರಲ್ಲಿ ನಾವು ಕಾಣಬಹುದು. ನಾನು ಇವತ್ತಿನ ಈ ಒಂದು ಮಾತುಕತೆಗೆ ಅವರನ್ನು ಸೆಳೆಯುವ ಸಂದರ್ಭದಲ್ಲಿ ಅವರು ಬೆಳೆದು ಬಂದ ಬಗೆ ಮತ್ತು ಅವರ ಸಾಧನೆ ಮತ್ತು ಅವರ ವಿಶೇಷ ಮುಂದೆ ಏನು ಮಾಡಬೇಕು ಅನ್ನುವಂಥ ಆಲೋಚನೆಗಳು, ಆ ನಿಟ್ಟಿನ ಚಿಂತನೆಗಳು, ಎಲ್ಲ ವಿಚಾರಗಳನ್ನು ಅವರು ನಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ನೂರಾರು ಮಂದಿ ಶಿಷ್ಯರನ್ನು ತಯಾರು ಮಾಡಿದವರು. ಅದು ಮಂಗಳೂರು ಮತ್ತು ಉಡುಪಿಯಲ್ಲಿ ಅವರ ಒಂದು ನೃತ್ಯ ಸುಧಾ ಅನ್ನುವಂಥ ಸಂಸ್ಥೆಯ ಮೂಲಕ ಅವರು ಈ ಒಂದು ನೃತ್ಯ ಹೊಸ ಕಾಲಮಾನದ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದ್ದಾರೆ. ಇವತ್ತು ಅನೇಕ ಕ್ಷೇತ್ರಗಳಲ್ಲಿ ಅವರ ಶಿಷ್ಯರನ್ನು ನಾವು ನೋಡ್ತಾ ಇದ್ದೇವೆ. ವೀಕ್ಷಕರೇ, ನಾನು ಅವರ ಜೊತೆಗೆ ಮಾತುಕತೆ ಆರಂಭಿಸುವಾಗ ನಾನು ಮೇಡಮ್ ಮೊದಲಾಗಿ ನಿಮ್ಮ ಹತ್ರ ಕೇಳುವಂಥದ್ದು, ನೀವು ಈ ಒಂದು ರಂಗಕ್ಕೆ ಒಬ್ಬ ನೃತ್ಯ ಶಿಕ್ಷಕಿಯಾಗಿ ಬಂದಂಥದ್ದು ಅದು ಯಾವ ಹಿನ್ನೆಲೆಯಿಂದ ಅಂತ? ನೀವು ಕಾಲೇಜ್ ಅಧ್ಯಯನ ಮಾಡುವಾಗವೋ ಅಥವಾ ಆನಂತರದ ಅಧ್ಯಯನ ಸಂದರ್ಭದಲ್ಲೋ ನಿಮಗೆ ನನ್ನ ಪ್ರೊಫೆಷನ್ ಆಗಿ ನಾನು ಇದನ್ನೇ ತೆಗೆದುಕೊಳ್ಳಬೇಕು, ನೃತ್ಯವನ್ನೇ ಒಂದು ವೃತ್ತಿ ಆಗಿ ತೆಗೆದುಕೊಳ್ಳಬೇಕು ಅಂತ ನಿಮ್ಮ ಹತ್ರ ಆಲೋಚನೆಗಳು ಇತ್ತೋ, ಅಥವಾ ಅದು ಬೇರೆ ಏನಾದರೂ ಕಾರಣದಿಂದಾಗಿ ನೀವು ಅದನ್ನು ಆಯ್ಕೆ ಮಾಡಿಕೊಂಡ್ರು? ಆಮೇಲೆ ನಾನು ಆ ನಂತರ ನಿಮ್ಮ ಹತ್ರ ಬೇರೆ ಒಂದಷ್ಟು ವಿಚಾರಗಳನ್ನು ಮಾತಾಡಲಿಕ್ಕೆ ಇದಕ್ಕೆ ನನಗೆ ಮೊದಲಾಗಿರುವಂತಹ ಪ್ರಶ್ನೆ. ಸರಿ, ಖಂಡಿತ. ಇದನ್ನು ಹೆಚ್ಚಾಗಿ ನನ್ನ ಮಕ್ಕಳು ನನ್ನ ಕ್ಲಾಸಲ್ಲಿ ಯಾವಾಗಲೂ ಕೇಳಲಿಕ್ಕೆ ಇರ್ತಾರೆ, ನೀವು ಹೇಗೆ ಬಂದ್ರಿ ಟೀಚರ್ ಅಂತ ಹೇಳಿ. ಸೊ ಇದನ್ನು ನಾನು ನನ್ನ ಬಾಲ್ಯಕ್ಕೆ ತಕೊಂಡು ಹೋಗೋದು ಅಂತಾದರೆ, ನಾನೊಂದು 4-5 ವರ್ಷದ ಮಗು ಇರುವಾಗ ಈ ಪ್ರಶ್ನೆಯನ್ನು ಆರಂಭದಲ್ಲಿ ಕೇಳಲಿಕ್ಕೆ ಒಂದು ಕಾರಣ ಕೂಡ ಉಂಟು. ನೀವೊಬ್ಬ ಉಪನ್ಯಾಸಕ್ಕೆ ಆಗಿದ್ದವರು, ಕ್ರಿಮಿನಾಲಜಿ ಉಪನ್ಯಾಸಕ್ಕೆ ಆಗಿದ್ದವರು, ಮಂಗಳೂರಿನ ಆರೋಗ್ಯ ನಿಲಯ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ಕಾಲೇಜಿನಲ್ಲಿ. ಸೊ ಹಾಗಾಗಿ ಈ ಪ್ರಶ್ನೆ ಗೊತ್ತಾಯ್ತು. ನನ್ನ ತಂದೆ ಅವರು ಯಕ್ಷಗಾನ ವೇಷಧಾರಿ, ಅಂದ್ರೆ ಹವ್ಯಾಸಿ ಯಕ್ಷಗಾನ ವೇಷಧಾರಿ. ಹೆಸರು ತಂದೆ ಕೃಷ್ಣರಾವ್ ಅಗಳಿ ಅಂತ ಹೇಳಿ. ತಾಯಿ ಬ್ಯಾಂಕಲ್ಲಿ ಇದ್ರು ಕೂಡ ಅವರು ಒಬ್ರು ಹವ್ಯಾಸಿ ಸಂಗೀತಜ್ಞೆ. ತಂದೆ ಮೂಲತಃ ಉಡುಪಿ ಕೋಟೆ ಗ್ರಾಮ, ಅಲ್ಲಿ ಅವರು ಮಟ್ಟಿ ಸುಬ್ಬರಾಯರು ಅವರ ಚಿಕ್ಕಪ್ಪ. ಸೊ ಆ ಮನೆತನದಿಂದ ಬಂದವಳು ನಾನು. ತಂದೆ ಯಕ್ಷಗಾನ ವೇಷವನ್ನು ನಾನು ಹೋಗಿ ಈ ಉತ್ಸವ ಸಮಯದಲ್ಲೋ ಅಲ್ಲೋ ಇಲ್ಲೋ ಹೋಗಿ ನೋಡ್ತಾ ಇದ್ದೆ ನಾನು. ಅದೇನೋ ಒಂದು ನೃತ್ಯ ನೋಡುವಾಗ ಒಂಥರ ಫ್ಯಾಸಿನೇಷನ್. ಎಲ್ಲೇ ಹೋದ್ರು ಒಂದು ಸ್ಟೇಜ್ ಅಲ್ಲಿ ಒಂದು ಡ್ಯಾನ್ಸ್ ಆಗ್ತಿತ್ತು ಅಂತಾದ್ರೆ ಅಲ್ಲಿ ನಾನು ಎದುರಲ್ಲಿ ನಿಂತು ನೋಡ್ತಿದ್ನಂತೆ. ಈಗ್ಲೂ ಹಾಗೆ ಯಾವ್ದಾದ್ರು ಪ್ರೋಗ್ರಾಮಿಗೆ ಹೋದ್ರೆ ಎದುರಲ್ಲಿ ಕೂತು ನೋಡ್ಬೇಕು, ನನಗೆ ಆಸ್ವಾದಿಸ್ಬೇಕು. ಸೊ ಅಥವಾ ಈ ದೇವಸ್ಥಾನದಲ್ಲಿ ಚೆಂಡೆ ಪೆಟ್ಟೆಲ್ಲ ಕೇಳಿಸ್ತದಲ್ಲ, ಆವಾಗೆಲ್ಲ ನನ್ ಕಾಲ್ ಕುಣಿತಾ ಇರ್ತದಂತೆ. ಹೌದು. ಹಾಗಿರುವಾಗ ನಾನು UKG ಅಲ್ಲಿ ಇರುವಾಗ ನಮ್ಮ ಬ್ಲೆಂಚ ಅಂತ ಒಬ್ರು ಟೀಚರ್ ಇದ್ರು. ಅವರು ನನ್ನ ತಂದೆಯನ್ನು ಕರೆದು, ಇವಳು ಕೂತ್ಕೊಳ್ಳೋದಿಲ್ಲ, ಎಲ್ಲ ಕಡೆ ಅಡ್ಡಾಡ್ತಿರ್ತಾಳೆ, ಆಮೇಲೆ ತುಂಬಾ ಚಂದ ಹಾಡ್ತಾಳೆ, ಡ್ಯಾನ್ಸ್ ಮಾಡ್ತಾಳೆ, ಸೊ ಅವಳನ್ನ ನೀವು ಇದಕ್ಕೆ ಒಂದು ಟ್ರೈನಿಂಗ್ ಕೊಡ್ಸಿ ಅಂತ ಹೇಳಿದ್ರು. ಸೊ ಆಗ ನನ್ನ ತಂದೆ ನನ್ನನ್ನ ಅವರು ವೇಷ ಮಾಡಿ ಬಂದ ಮೇಲೆ ಕೂಡ ನಾನು ಮನೇಲಿ ಕೂತು ಅವ್ರು ಹಾಗೆ ಡ್ಯಾನ್ಸ್ ಮಾಡುವಂಥದ್ದು, ಯಕ್ಷಗಾನದ ಕುಣಿತ ಎಲ್ಲ ಮಾಡ್ತಿದ್ನಂತೆ. ರಕ್ತಗತವಾಗಿ ಬಂದಿರುವಂಥದ್ದು. ಆಮೇಲೆ ತಂದೆಯವರು ನನ್ನನ್ನ ಕೀರ್ತಿಶೇಷ ಗುರು ಶಾಂತಲಾ ಪ್ರಶಸ್ತಿ ಪುರಸ್ಕೃತ ಮಾಧವರಾವ್ ಕೊಡುವರು ಇವರಲ್ಲಿ ಹೌದು ಅಲ್ಲಿ ಸೇರಿಸಿದ್ರು.
ಅಲ್ಲಿ ಸೇರಿಸಿದಾಗ ಅವ್ರು ತುಂಬಾ ಸ್ಟ್ರಿಕ್ಟ್ ಮಾಸ್ಟ್ರು. ಅವರು ಒಂದು ಅಡವಿನ ಪಾಠ ಅಂತ ಶುರು ಮಾಡಿದ್ರೆ ಅದನ್ನ ವರ್ಷಗಟ್ಲೆ ಹೇಳಿತಿದ್ರು. ಅಂದ್ರೆ ನಮ್ಗೆ ಅದು ಪರ್ಫೆಕ್ಟ್ ಬಾರದೆ ಅವ್ರು ಮತ್ ಮುಂದೆ ತಗೊಂಡು ಹೋಗುದೇ ಇಲ್ಲ. ಅವ್ರು ಹೇಳೋರು, ಅವರು ದೇವದಾಸಿ, ಇವರು ಜೇಜಮ್ಮ, ಮೂಗೂರು ಜೇಜಮ್ಮ ಅವರ ಸ್ಟೂಡೆಂಟ್ ಅಂತೆ. ಅವರ ಶಿಕ್ಷಣ ಪದ್ಧತಿಯನ್ನ ಹೇಳೋರು. ಭತ್ತ ಹಾಕಿರ್ತಾರೆ, ಅದ್ರ ಮೇಲೆ ನಾವು ಕುಣಿಬೇಕು, ನಮ್ ಕಾಲೆಲ್ಲ ಗಾಯ ಆದ್ರೆ ಯಾರು ಕೇಳೋರು ಇರ್ಲಿಲ್ಲ ಇತ್ತು. ನಿಮ್ಗೆ ಇಷ್ಟು ಒಳ್ಳೆ ನೆಲ ಇರುವಾಗ ನಿಮ್ಗೆ ಡ್ಯಾನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಅವರ ಎಕ್ಸಾಂಪಲ್ ಎಲ್ಲ ಕೊಟ್ಟು ನಮ್ಮನ್ನ ಪ್ರೋತ್ಸಾಹಿಸ್ತಿದ್ರು. ಹೌದು, ಒಂಥರ ಹೆದರಿಕೆಯೂ ಹೌದು. ಅವರು ಶಬಾಷ್ ಹೇಳಿದ್ರೆ ಖುಷಿ ಹೌದು. ಶಬಾಷ್ ಹೇಳಿದ್ದು ನನಗೆ ತುಂಬಾ ಕಮ್ಮಿಯೇ, ಆದ್ರೂ ಕೂಡ ಅವ್ರ ಬಾಯಲ್ಲಿ ಒಂದು ಶಬಾಷ್ ಕೇಳ್ಬೇಕು ಅನ್ನೋ ಆಸೆ. ಹೌದು, ಹಾಗೆ ನೃತ್ಯ ಮಾಡ್ತಾ ಇದೆ. ಮತ್ತೆ ಅವರಲ್ಲಿ ಇರುವಾಗ ಅವರು ಪ್ರೋಗ್ರಾಮಿಗೆ ಅಂತ ಹೇಳಿ ಪ್ರೋತ್ಸಾಹ ಮಾಡ್ತಿರ್ಲಿಲ್ಲ. ಅವ್ರು ಹೇಗೆ ಅಂತ ಹೇಳಿದ್ರೆ ಕಲಿತಾ ಹೋಗುದು, ಎಷ್ಟು ಕಲೀಲಿಕ್ಕೆ ಸಾಧ್ಯ ಉಂಟು. ಪ್ರೋಗ್ರಾಮ್ ಇದ್ರೆ ನಾನ್ ಕರೆದ್ರೆ ಪ್ರೋಗ್ರಾಮ್, ಅದಿಲ್ದಿದ್ರೆ ಪ್ರೋಗ್ರಾಮ್ ಇಲ್ಲ ಅಂತ. ಹಾಗೆ ಈಗಿನ ಪೇರೆಂಟ್ಸ್ ಆಗಲ್ಲ. 3 ತಿಂಗಳ ಕ್ಲಾಸಿಗೆ ಬಂದ ಕೂಡಲೇ ಮಕ್ಕಳನ್ನ ಪ್ರೋಗ್ರಾಮ್ ಕೊಡ್ಸಿ ಅಂತ ಕೇಳ್ತಾರೆ. ಕೆಲವರು ಮೊದಲೇ ಎಲ್ಲಾದ್ರೂ ಪ್ರೋಗ್ರಾಮ್ ಮುಕ್ಕಾದ ನಂತರ ಮತ್ತೆ ಶಿಕ್ಷಕರನ್ನು ನೋಡ್ಕೊಂಡು ಬರ್ತಾರೆ. ಅದು ಹಾಗೆ ಉಂಟು. ಆಮೇಲೆ ಏನಾಯ್ತು, ಮಾಸ್ಟರ್ ಹತ್ರ ಕಲಿತಾ ಇರುವಾಗ ನಾವು ತುಂಬಾ ಕಲಿತಾ ಇದ್ವಿ. ಮತ್ತೆ ನನ್ನ ತಾಯಿಗೆ, ಅವರು ಬ್ಯಾಂಕಲ್ಲಿ ಇದ್ದ ಕಾರಣ ಅವರಿಗೆ ಹುಬ್ಳಿಗೆ ಟ್ರಾನ್ಸ್ಫರ್ ಆಯ್ತು. ಆಮೇಲೆ ನಾನು ಇಲ್ಲಿ ಅಜ್ಜಿ ಮನೆಗೆ ಮಂಗಳೂರಿಗೆ ಬರ್ಬೇಕಾಯ್ತು. ನಾನು ಒಬ್ಳೆ ಮಗಳು. ಆಮೇಲೆ ಇಲ್ಲಿ ಅಜ್ಜಿ ಮನೆಗೆ ಬಂದಾಗ ಇಲ್ಲಿ MS ಗಿರಿಧರ್ ನನ್ನ ಸೋದರ ಮಾವ, ಎಲ್ಲ ಕಲಾ ಕುಟುಂಬವೇ. ಹೌದು. ಸೊ ಆಮೇಲೆ ನನ್ನ ದೊಡ್ಡಮ್ಮ ಆಕಾಶವಾಣಿ ಸಿಂಗರ್, ಮೀರಾ ಭಜನ್ಸ್ ಎಲ್ಲ ಹಾಡ್ತಿದ್ರು, ಲಲಿತಾಂಬ ಅಂತ ಹೇಳಿ. ಸೊ ಅಂದ್ರೆ ಇಡೀ ಮನೆಯಲ್ಲಿ ಅಥವಾ ಒಂದು ಕುಟುಂಬದಲ್ಲಿ ಒಂದು ಕಲೆಯ ಏನು, ಹೌದು, ಅದು ಇಡೀ ಒಂದು ಸಂಸಾರವೇ ಕಲೆ ಮತ್ತು ಸಾಂಸ್ಕೃತಿಕ ಕ್ಷೇತ್ರ, ಅದೇ ಒಂದು ಅವಿನಾಭಾವ ಸಂಬಂಧ ಇತ್ತು. ಹೌದು. ಮಂಗಳೂರಿಗೆ ಬಂದೆ, ಇಲ್ಲಿ ಗುರುಗಳನ್ನ ಹುಡುಕ್ಬೇಕೀಗ. ಡಾನ್ಸ್ ಬಿಡ್ಲಿಕ್ಕೆ ಮನ್ಸಿಲ್ಲ. ಹಾಗೆ ಮಂಗಳೂರಿನ, ನೀವು ಯಾವ ಅಂದ್ರೆ ಸ್ಕೂಲ್ಗೆ ಹೋಗ್ತಾ ಇದ್ರಾ? ನಾನು 10th ಸ್ಟ್ಯಾಂಡರ್ಡ್ ಮುಗಿಸಿ ಇಲ್ಲಿಗೆ ಬಂದದ್ದು ಸರ್. ಕಮಲಾ ಭಟ್ ಅಂತ ಹೇಳಿ ಉರ್ವ ನಾಟ್ಯಾಲಯ, ಈಗ ಕರ್ನಾಟಕ ಕಲಾಶ್ರೀ ಅವರು. ಅವ್ರ ಹತ್ರ ನನ್ನ ತಂಗಿ ಅವ್ರ ಹತ್ರ ಹೋಗ್ತಿದ್ರು. ತಂಗಿ ಅಂತ ಹೇಳಿದ್ರೆ ಚಿಕ್ಕಮ್ಮನ ಮಗಳು. ಸೊ ನಾನು ಹೋಗಿ ಕಿಟಕಿ ಹತ್ರ ನಿಂತು ನೋಡುದು ಅವರ ಡಾನ್ಸ್ ಅನ್ನು, ಅವ್ರ ಕ್ಲಾಸ್ ಅಲ್ಲಿ ಮಾಡಿಸುವಾಗೆ. ಹೋಗಿ ಕೇಳಲಿಕ್ಕೆ ಹೆದ್ರಿಕೆ. ಸೊ ಅವಳನ್ನ ಬಿಡ್ಲಿಕ್ಕೆ ಅಂತಲೇ ನಾನೇ ಹೋಗ್ತಿದ್ದದ್ದು. ಬದಿಯಲ್ಲಿ ಕಿಟಕಿ ಹತ್ರ ನಿಂತು ನೋಡುದು, ಅವ್ರ ಕ್ಲಾಸ್ ಮಾಡುದು. ಒಮ್ಮೆ ಅವರು ನಾನು ಕಾಲನ್ನು ಇದು ಮಾಡುದು ನೋಡಿ ನನ್ನನ್ನು ಕರೆದ್ರು. ಹೋದೆ ಒಳಗೆ. ಹೋದಾಗ ನೀ ಡಾನ್ಸ್ ಕಲಿತೀಯಾ, ಮಾಡ್ತೀಯಾ ಅಂತ ಕೇಳಿದ್ರು. ನಾನು ಹೇಳಿದ್ರೆ ನೀವು ಕಲ್ಸಿದ್ರೆ ನಾನು ಮಾಡ್ತೇನೆ ಅಂತ ಹೇಳಿದೆ. ಎಷ್ಟಾಗಿದೆ ಪಾಠ, ಒಂದು ಅಲಾರೀಪ ಮಾಡಿ ತೋರಿಸು ಅಂತ ಹೇಳಿದ್ರು. ಅವಾಗ ನನ್ ನೆನಪಿದೆ, ನನ್ನ ಟೀಚರ್ ಅವರು ತಿಶ್ರಾ ಅಲಾರೀಪ ಹಾಡಿದ್ರು, ನಾನು ಅದಕ್ಕೆ ಸರಿಯಾಗಿ ಡಾನ್ಸ್ ಮಾಡಿದೆ. ಇಷ್ಟು ಒಳ್ಳೆ ಮಾಡ್ತಿ, ನಿಂಗೆ ಕ್ಲಾಸಿಗೆ ಬರ್ಲಿಕ್ಕೇನು ಅಂತ ಹೇಳಿ ಅವರೇ ನನ್ನನ್ನು ಒಂದು ಶಿಷ್ಯ ಆಗಿ ಸ್ವೀಕರಿಸಿದ್ರು ಅಂತ ಹೇಳುವಂಥದ್ದು ನನ್ನ ಭಾಗ್ಯ. ಅದು ನಿಜಕ್ಕೂ ಗ್ರೇಟ್. ಅದು ಒಬ್ಬ ಗುರುವೇ ತನ್ನ ಶಿಷ್ಯನನ್ನು ಹುಡುಕಿ ಆ ಶಿಷ್ಯನ ಪ್ರತಿಭೆಯನ್ನು. ಹೌದು, ಮಾರ್ನಮಿಕಟ್ಟೆಯಲ್ಲಿ ಅವರ ಡಾನ್ಸ್ ಕ್ಲಾಸ್ ಇತ್ತು ಆಗ. ಹೌದು. ಆಮೇಲೆ ನೋ ಲುಕಿಂಗ್ ಬ್ಯಾಕ್, ಜೂನಿಯರ್ ಸೀನಿಯರ್ ವಿದ್ವತ್ ಎಲ್ಲ ಆಯ್ತು. ನನ್ನ ಮದುವೆಯೂ ಆಯ್ತು ತುಂಬಾ ಚಿಕ್ಕ ಪ್ರಾಯದಲ್ಲಿ. ಅಂದ್ರೆ ತುಂಬಾ ಚಿಕ್ಕ ಪ್ರಾಯ ಅಲ್ಲ, 21 ವರ್ಷಕ್ಕೆ ಮದುವೆ ಆಯ್ತು. ಆಮೇಲೆ ವಿದ್ವತ್ ಮಾಡಿದೆ ನಾನು ನನ್ನ ಹಸ್ಬೆಂಡ್ ಸಪೋರ್ಟ್ ಇಂದ. ಡಾಕ್ಟರ್ ಸುಧೀಂದ್ರ ರಾವ್ ಅಂತ ಹೇಳಿ ಅವರ ಸಪೋರ್ಟ್ ಇಂದ ವಿದ್ವತ್ ಮಾಡಿದೆ. ಬೈ ದ ಸೇಮ್ ಟೈಮ್ ನಾನು ರೋಶ್ನಿ ನಿಲಯದಲ್ಲಿ ಪಾರ್ಟ್ ಟೈಮ್ ಲೆಕ್ಚರರ್ ಆಗಿ ಕ್ರಿಮಿನಾಲಜಿ, ಡಿಪಾರ್ಟ್ಮೆಂಟ್ ಆಫ್ ಕ್ರಿಮಿನಾಲಜಿಯಲ್ಲಿ. ಆಗ ಅಶೋಕ್ ಸರ್ ಅಂತ ಒಬ್ರು ಇದ್ರು, ಅವ್ರು ನನ್ನ ಗಾಡ್ ಫಾದರ್ ಅಂತ ಹೇಳ್ತೇನೆ ನಾನು. ನನಗೆ ತುಂಬ ಎಂಕರೇಜ್ ಮಾಡಿದ್ದಾರೆ ಅವರು. ಸೊ ಅವರು ನನಗೆ ಟೀಚಿಂಗ್ ಸ್ಟಾಫ್ ಬೇಕು ಅಂತ ಹೇಳಿ ನನ್ನನ್ನು ಅವರು ಕಾಪ್ಟ್ ಮಾಡಿಕೊಂಡು ನನ್ನನ್ನು ಲೆಕ್ಚರರ್ ಆಗಿ ತಗೊಂಡ್ರು. ಕ್ರಿಮಿನಾಲಜಿ ಒಂದು ಸಬ್ಜೆಕ್ಟ್ ಮೇಲೆ, ಕ್ರಿಮಿನಾಲಜಿ ಅನ್ನೋದು ಸ್ವಲ್ಪ ಡೀಪ್ ಆಗಿ ಸ್ಟಡಿ ಮಾಡಬೇಕಾದ ಒಂದು ಸಬ್ಜೆಕ್ಟ್ ಕೂಡ. ನಿಮಗೆ ಅದಕ್ಕೆ ಆಸಕ್ತಿ ಎಲ್ಲಿ ಮೂಡಿತ್ತು, ಎಲ್ಲಿ ಅದನ್ನು ಅಧ್ಯಯನ ಮಾಡಿದ್ರಿ? ಹೌದು, ನಾನು PUC ಬೆಸೆಂಟ್ ಅಲ್ಲಿ ಮಾಡಿ
ಆಮೇಲೆ ಇನ್ನು ಗ್ರಾಜುಯೇಷನ್ ಮಾಡಬೇಕು ಅಂತ ಆಗುವಾಗ ರೋಶನಿ ನಿಲಯಲ್ಲಿ ಅಲ್ಲಿ ಸಹ ನಾನು ಕ್ರಿಮಿನಾಲಜಿ ತಗೊಳ್ಳೋದು. ಅಲ್ಲಿ ಆದ ನಂತರ ಹೌದು, ಅಲ್ಲಿ ಆದ ನಂತರ ನಾನು ತಿರುನೆಲ್ವೇಲಿಯಿಂದ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ MA ಕ್ರಿಮಿನಾಲಜಿ ಅಂಡ್ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಮಾಡ್ಕೊಂಡೆ. MA ಕ್ರಿಮಿನಾಲಜಿ ಅಂಡ್ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಹೌದು, ಅಂದ್ರೆ ಅಂದ್ರೆ ನಾವು ತುಂಬಾ ಟ್ರೆಡಿಷನಲ್ ಫ್ಯಾಮಿಲಿಯಿಂದ ಬಂದಿರುವ ಕಾರಣ ನನ್ನ ತಂದೆ ತಾಯಿ ಆದ್ರೂ ತೊಂದ್ರೆ ಇಲ್ಲ, ತಂದೆಯವರಿಗೆ ಏನಪ್ಪ ಇದನ್ನ ಎಂತ ಸಬ್ಜೆಕ್ಟ್ ತಗೊಂಡಿದ್ದಾಳೆ ಮಗಳು ಅಂತ ಹೇಳಿ. ಕಲೆಗೆ ಸಂಬಂಧಪಟ್ಟ ವಿಚಾರವೇ ಅಲ್ಲ ಇದು, ಅಲ್ಲ ಅದು ಅಂದ್ರೆ ಎರಡು ಡಿಫ್ರೆಂಟ್ ಇದು ಅಲ್ವಾ ವರ್ಷನ್ಸ್ ಆಫ್ ಸ್ಟಡೀಸ್. ಸೊ ಅವ್ರು ಆಲೋಚನೆ ಮಾಡ್ತಿದ್ರು ನನ್ನ ತಂದೆ, ಇದು ಬೇಡ ಇತ್ತು ಮಗ ನಿನಗೆ ಅಂತ. ಸೊ ಬಟ್ ಸ್ಟಿಲ್ ನನಗೇನೋ ಒಂಥರ ಅಡ್ವೆಂಚರ್ ಅದೆಲ್ಲ ಖುಷಿ ನನಗೆ. ಸೊ ನಾನು ಅದನ್ನು ಮಾಡ್ತಿದ್ದೆ. ಬೈ ದ ಸೇಮ್ ಟೈಮ್ ನಂದು ವಿದ್ವತ್ತೆಲ್ಲ ಆಯಿತು. ನನ್ನ ತಂದೆಯವರು ಒಂದು ಪ್ರಪೋಸಲ್ ಇಟ್ಟರು. ಏನು ಅಂತ ಹೇಳಿದರೆ, ನಾನು ನಮ್ಮ ಊರು ಅಂದರೆ ಉಡುಪಿ ಕೋಟೆ ಅನ್ನುವ ಕುಗ್ರಾಮ, ಅದು ಅಲ್ಲಿಗೆ ಇವತ್ತಿಗೂ ಬಸ್ ವ್ಯವಸ್ಥೆ ಇಲ್ಲ. ನಾವು ಅಲ್ಲಿ 2 ಕಿಲೋಮೀಟರ್ ನಡ್ಕೊಂಡು ಬರ್ಬೇಕು ಪೇಟೆಗೆ. ಆಮೇಲೆ ಕಟ್ಪಾಡಿಯಿಂದ ಉಡುಪಿಗೆ ಮತ್ತೆ 4 ಕಿಲೋಮೀಟರ್ ಬಸ್ಸಲ್ಲಿ ಹೋಗ್ಬೇಕು. ಸೊ ನಾವು ಡಾನ್ಸ್ ಕ್ಲಾಸಿಗೆ ಹೋಗ್ಬೇಕು ಅಥವಾ ಡಾನ್ಸ್ ಮ್ಯೂಸಿಕ್ ಏನಾದ್ರೂ ಒಂದು ಲಲಿತ ಕಲೆ ಕಲಿಬೇಕು ಅಂತ ಆದ್ರೆ ಅಷ್ಟು ದೂರ ಹೋಗ್ಬೇಕು. ಹೌದು, ನನ್ನ ತಂದೆ ಹೇಳಿದ್ರೆ ನೀನ್ ಇಲ್ಲೇ ಒಂದು ಕ್ಲಾಸ್ ಯಾಕೆ ಶುರು ಮಾಡಬಾರ್ದು ಅಂತ ಹೇಳಿ ಅವರು ಮನೆ ಎದುರುಗಡೆ ಒಳ್ಳೆಯ ಇದೆಲ್ಲ ಮಾಡಿಕೊಟ್ಟು ನಮಗೆ ಶೀಟ್ ಎಲ್ಲ ಹಾಕಿ ಅಲ್ಲಿ ಫಸ್ಟ್ ನಮ್ದು ಡಾನ್ಸ್ ಕ್ಲಾಸ್ ಶುರುವಾದದ್ದು. ನೃತ್ಯ ಸುಧಾ ಅನ್ನುವಂಥದ್ದು ಅಲ್ಲಿ ಶುರುವಾದದ್ದು. ಈಗ ಮೇಡಮ್, ತಂದೆಯ ಎಲ್ಲ ಆಶೀರ್ವಾದ ಮತ್ತು ಬೆಂಬಲ ಇತ್ತು. ನೀವು ಕಲಿಕೆಯ ಸಂದರ್ಭವನ್ನು ಕೂಡ ಹೇಳಿದ್ರಿ. ನೀವು ಉಡುಪಿ ಪೇಟೆಗೆ ಬರಬೇಕಂತ ಇದ್ದರೆ ಕಟಪಾಡಿಗೆ ಬಂದು ಅದಕ್ಕಿಂತ ಮೊದಲು 2 ಕಿಲೋಮೀಟರ್ ನಡ್ಕೊಂಡು ಕಾಲ್ನಡಿಗೆಯಲ್ಲಿ ಬಂದು, ಇವತ್ತಿನ ಸಂದರ್ಭದಲ್ಲಿ ಮಕ್ಕಳಿಗೆಲ್ಲ ಅದನ್ನು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ಬೇರೆ ಮಕ್ಕಳಿಗೆ ಬಿಡಿ, ನನ್ನ ಮಗಳೇ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಕಾರ್ ತೆಗಿಯಪ್ಪ ಅಂತ ಹೇಳ್ತಾಳೆ. ಸೊ ಬೇರೆ ಮಕ್ಕಳನ್ನು ನನಗೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಸಾಧ್ಯ ಇಲ್ಲ ಖಂಡಿತ. ಅದರಲ್ಲೂ ಕೂಡ ಇವತ್ತಿನ ಸ್ವಲ್ಪ ದೂರಕ್ಕೆ ಕಳಿಸಿಕೊಡ್ತಾರೆ ಮಕ್ಕಳನ್ನು, ಏನು ಟ್ಯೂಷನ್ಗೆ, ಸ್ಕೂಲ್ನ ಸಬ್ಜೆಕ್ಟ್ ಓದಲಿಕ್ಕೆ ಅಥವಾ ಏನೋದ್ರಲ್ಲಿ ಟ್ರೈನಿಂಗ್ ಪಡ್ಕೊಳ್ಳಿಕ್ಕೆ. ಆದ್ರೆ ಒಂದು ಕಲಾ ಪ್ರಕಾರ ಲಲಿತ ಕಲೆಗಳಿಗೆ ಖಂಡಿತ ಇಷ್ಟು ಎಂಕರೇಜ್ಮೆಂಟ್ ಕೊಡುವ ಪೇರೆಂಟ್ಸ್ ವಿರಳಾತಿ ವಿರಳರು ಅಂತ ಹೇಳ್ಬೋದು. ನೀವು ಆ ದಿನದ ಆ ಸಮಯದ ನಿಮ್ಮ ಬಾಲ್ಯದ ದಿನಗಳನ್ನು ನೀವು ನೆನಪು ಮಾಡಿಕೊಳ್ಳೋದಿದ್ದರೆ, ಅಷ್ಟು ದೂರದಿಂದ ನೀವು ಬಂದು ಕೋಟೆಯಿಂದ ಹೊರಡ್ತೀರಿ, ಕಟ್ಪಾಡಿಗೆ ಬರ್ತೀರಿ, ಆನಂತರ ಉಡುಪಿಗೆ ಹೋಗ್ತೀರಿ, ಅಲ್ಲಿ ತರಗತಿ ಮುಗಿಸಿ ತಿರ್ಗಾ ಆ ಪ್ರಕಾರ ಇದೇ ರೀತಿ ಬಂದು. ಅಂದ್ರೆ ಶಾಲೆ ಇರುವ ಸಮಯದಲ್ಲೆಲ್ಲ ಅಷ್ಟು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಇತ್ತು ಸರ್. ನಾನು ಅಕಾಡೆಮಿಯಲ್ಲಿ ಕಲ್ತದ್ದು ಅಲ್ಲೇ ಡಾನ್ಸ್ ಕ್ಲಾಸ್, ಸಂಗೀತ ಕ್ಲಾಸ್ ಕೂಡ ಮದ್ದೂರು ಬಾಲಸುಬ್ರಹ್ಮಣ್ಯಂ ಅವರು ನನ್ನ ಗುರುಗಳು. ಅವ್ರ ಹತ್ರ ಮುಗಿಸ್ಕೊಂಡು ತಾಯಿ ಬ್ಯಾಂಕಿನಿಂದ ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದು ಮತ್ತೆ ನಾವು ಮನೆಗೆ ಹೋಗುದು. ಮನೆಗೆ ಹೋಗುವಾಗ್ಲೇ 7:30 ಎಲ್ಲ ಆಗ್ತಿತ್ತು, ಅಂದ್ರೆ ಡಾನ್ಸ್ ಕ್ಲಾಸ್ ಇದ್ದ ದಿವಸ. ಬಟ್ ರಜೆ ಟೈಮ್ ಅಲ್ಲಿ ಹೋಗ್ಬೇಕು ಅಂತ ಆದ್ರೆ ನಾವು ಈಗ ಡಾನ್ಸ್ ಕ್ಲಾಸ್ 5 ಗಂಟೆಗಿದ್ರು ನಾವೊಂದು 3 ಗಂಟೆಗೆ ಹೊರಡ್ಬೇಕು ದಿಬ್ಬಣ. ಹಾಗೆ ಹೊರಡ್ಕೊಂಡು ಪೇಟೆಗೆ ಬಂದು ಮತ್ತೆ ಉಡುಪಿಗೆ ಹೋಗಿ ಆವಾಗ ಬಸ್ಸಲ್ಲಿ ಕೆಲವೊಮ್ಮೆ ಸೀಟ್ ಸಿಗುದಿಲ್ಲ. ಇದೆಲ್ಲ ತುಂಬಾ ಪ್ರಾಬ್ಲಮ್ಸ್ ಇತ್ತು ಸರ್. ಆಮೇಲೆ ಮಳೆಗಾಲಕ್ಕೆ ಹೆಚ್ಚು ಪ್ರಾಬ್ಲಮ್. ಯಾಕೆ ಅಂತ ಹೇಳಿದ್ರೆ ನಮ್ಮ ಅಜ್ಜನ್ ಮನೆ ಈ ನದಿಯ ಹತ್ರ ಇತ್ತು. ಸೊ ಆಗ ಇಷ್ಟಿಷ್ಟು ನೀರು ನಮ್ಗೆ ಚಾವಡಿ ಮೇಲೆವರೆಗೆ ನೀರು ಬರ್ತಿತ್ತು. ಆವಾಗ ದೋಣಿಯಲ್ಲಿ ನಾನು ಡಾನ್ಸ್ ಕ್ಲಾಸಿಗೆ ಹೋದದ್ದು ನನಗೆ ನೆನಪಿದೆ. ದೋಣಿಯಲ್ಲಿ ಕೂಡ ಓದದ್ದು ತುಂಬಾ ಅದೊಂದು ಸಾಹಸಮಯವಾದಂತಹ ಒಂದು ನೆನಪು. ಆ ನೆನಪೇ ಒಂಥರ ರೋಮಾಂಚನ ಕೊಡುವಂಥದ್ದು. ಇವತ್ತಿನ ಸಂದರ್ಭದಲ್ಲಿ ನೀವು ಬಹುಶಃ ನಿಮ್ಮ ಮಗಳು ಅಥವಾ ನಿಮ್ಮ ಶಿಷ್ಯಂದಿರ ಜೊತೆಗೆ ಹೇಳಿದ್ರೆ ಅಲ್ಲ, ಈ ಕಥೆಗಳನ್ನೆಲ್ಲ ಹೇಳ್ತಾ ಇರ್ತೇನೆ ನಾನು ಕ್ಲಾಸಲ್ಲಿ. ಅಂದ್ರೆ ಅವ್ರು ಸ್ವಲ್ಪ ಇನ್ಸ್ಪೈರ್ ಆಗ್ಲಿ. ಅವರಿಗೆ ಈಗ ಆಲ್ರೆಡಿ ಏನ್ ಹೇಳ್ತಾರೆ, ಕುಕ್ಡ್ ಫುಡ್ ಸಿಗ್ತಾ ಇದೆ, ಎಂತ ರೆಡಿ ಟು ಈಟ್ ಅಂತ ಆ ತರ ಸಿಗ್ತಾ ಇದೆ. ನಾವ್ ಇಷ್ಟೆಲ್ಲ ಕಷ್ಟ ಪಡ್ತಿದ್ವಿ ಅಂತ ಹೇಳುವಾಗ ಅವ್ರು ಸ್ವಲ್ಪ ಮೋಟಿವೇಟ್ ಆಗ್ತಾರೆ ಮಕ್ಕಳು. ಖಂಡಿತ. ಯಾಕಂತ ಹೇಳಿದ್ರೆ ನಮ್ಮ ಮೇಡಮ್ ಇಷ್ಟೊಂದು ಪರಿಶ್ರಮ ಪಟ್ಟು ಈ ಒಂದು ಹಂತಕ್ಕೆ ಬಂದಿದ್ದಾರೆ. ನಾವು ಕೂಡ ಇದೇ ಬದ್ಧತೆಯ ಒಂದು ಪರಿಶ್ರಮ ತೋರ್ಬೇಕು. ಡಿಸಿಪ್ಲಿನ್, ಶಿಸ್ತು ಕೂಡ ಭಾರಿ ಮುಖ್ಯವಾಗುತ್ತೆ. ಅದನ್ನ ನಾವು ತೋರ್ಬೇಕು. ಯಾಕಂತಂದ್ರೆ ಅವರು ಆಮೇಲೆ ಹೋಗಿ ಅವರ ಪೋಷಕರು ಹೇಳ್ತಾರೆ, ನಮ್ಮ ಟೀಚರ್ ಅಡ್ವೆಂಚರ್ ಅನ್ನು ಹೇಳ್ತಾರೆ. ನೀವು ಈಗ ಇವತ್ತಿನ ಸಂದರ್ಭದಲ್ಲಿ
ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳಿಗೆ ಜೊತೆಗೆ ಪೋಷಕರಿಗೆ ಕೂಡ ಸ್ವಲ್ಪ ದೂರ ಕಳಿಸಿದ್ರು ಒಂಥರ ಆತಂಕ, ಭಯ ಇರುತ್ತೆ. ಅಲ್ಲ, ಈಗಿನ ಸಮಯವೇ ಹಾಗೆ ಇರ್ಬೋದು ಅಂತ ಅನ್ನಿಸ್ತದೆ. ಖಂಡಿತ ಖಂಡಿತ. ಇವತ್ತಿನ ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಮನುಷ್ಯ ಸಂಬಂಧಗಳು ಇರಬಹುದು ಅಥವಾ ವಿಶ್ವಾಸಗಳು, ಮೊದಲೆಲ್ಲ ಹಳ್ಳಿಯ ಬದುಕೇನಿತ್ತು ಅದು ವಿಶ್ವಾಸದಿಂದ ನಡೀತಾ ಇತ್ತು. ನೀವು ಈಗ ಇಂಥ ಕಡೆಯಿಂದ ಒಬ್ಬರು ಮಗು ಹೋಗ್ತಾನೆ ಅಂತ ಹೇಳಿದ್ರೆ ಅದು ಆ ದಾರಿಯಲ್ಲಿರುವ ಎಲ್ಲ ಮನೆಯವರಿಗೆ ಇದು ಇಂಥವರ ಮಗ, ಇದು ಇಂಥವರ ಮಗಳು ಅಂತ. ಅದು ಒಂದು ಇದಾದ್ರೆ ನನಗೆ ಚಿಕ್ಕದಿರುವಾಗ ತಂದೆಯ ಸ್ಕೂಟರ್ ಬಿಡುವ ಆಸೆ. ಅದು ಆ ಟೈಮಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ನಾನು ನಮ್ಮ ಮನೆಯಿಂದ ಪೇಟೆವರೆಗೆ ಹೋದದ್ದನ್ನು ನನ್ನ ತಂದೆ ಅವರು ಹಿಂದೆ ಬರುವಾಗ ಒಂದು 10-15 ಜನ ಅವರಿಗೆ ನೀವು ಇರ್ನ ಬಾಲೆ ಸ್ಕೂಟರ್ ಪೋಯಲ್ಲ ಅಂತ ಹೇಳಿ ಈ ತರದ್ದು ಒಂದು ಪ್ರಸಂಗ ಇತ್ತು. ಅಂದ್ರೆ ಎಲ್ಲಿ ತಪ್ಪಿಸ ಏನು ತಪ್ಪು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅಷ್ಟು ಕಣ್ಣುಗಳು ನಮ್ಮ ಮೇಲೆ ಇತ್ತು. ಇಡೀ ಊರಿಗೆ ಊರಿನರೇ ಜನನೇ ಎಲ್ಲ ಮಕ್ಕಳು ನಮ್ಮ ಮಕ್ಕಳು. ಯಾವ ಮಕ್ಕಳಿಗೆ ಕೂಡ ಯಾವುದೇ ತೊಂದರೆ ಆಗಬಾರದು. ಕೆಲವರು ತುಂಬಾ ಆತಂಕದಲ್ಲಿ, ಅಂದ್ರೆ ಬಾಲೆಗೆ ಇತ್ತು ಬೇಗ ಕೊರೊಚ್ಚಿ ಸ್ಕೂಟರ್ ಅಂತ ಹೇಳುವವರು, ಕೆಲವರು ಹೆಮ್ಮೆಯಿಂದ ನಿಮ್ಮ ಮಗಳಿಗೆ ಹೋದ್ಲು ಸ್ಕೂಟರ್ ಅಲ್ಲಿ ಅಂತ. ಆ ರೀತಿ ಅಲ್ಲೊಂದು ಖುಷಿ ಕೂಡ ಇರ್ತದೆ, ಮತ್ತೊಂದು ಜಾಗರೂಕತೆ ಇದು ಕೂಡ ಇರ್ತದೆ, ಕಾಳಜಿ ಕೂಡ ಇರ್ತದೆ ಅಂತ ಬದುಕಿತ್ತು. ಯಾಕಂದ್ರೆ ಹಳ್ಳಿಯಲ್ಲಿ ಅಂತ ಬದುಕನ್ನೆಲ್ಲ ನಾವೆಲ್ಲ ನೋಡಿದವರೆ. ಇವತ್ತಿಗೆ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ತಕ್ಕ ಮಟ್ಟಿಗೆ ಅಂತ ಒಂದು ವಿಶ್ವಾಸವನ್ನು ನಮ್ಮ ಜನ ಉಳಿಸಿಕೊಂಡಿದ್ದಾರೆ. ಎಸ್, ನೀವು ನಿಮ್ಮ ಕಲಿಕೆ ಅಥವಾ ಕಾಲೇಜ್ ಸಂದರ್ಭದಲ್ಲಿ ನಿಮಗೆ, ಯಾಕಂದ್ರೆ ಅಷ್ಟೊತ್ತಿಗೆಲ್ಲ ನಿಮ್ಮ ಪ್ರತಿಭೆ ಗೊತ್ತಾಗಿರುತ್ತೆ ದೊಡ್ಡ ಮಟ್ಟದಲ್ಲಿ, ಯಾವುದನ್ನು ನೀವು ನೆನಪಿಸಿಕೊಳ್ಳಿಕ್ಕೆ ನಿಮ್ಮ ಯಾವುದಾದರೂ ಪ್ರದರ್ಶನಗಳಿರ್ಬೋದು ಅಥವಾ ಕಾಂಪಿಟೇಷನ್ಗಳಿರ್ಬೋದು, ಯಾವ ವಿಚಾರಗಳನ್ನು ನೀವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಿಕ್ಕೆ ಬಯಸ್ತೀರಿ? ಕಾಲೇಜಲ್ಲಿ ಅಂದರೆ ಯೂಶಲಿ ನನ್ನನ್ನು ನೆನ್ಪಿಟ್ಕೊಳ್ಳೋರೆಲ್ಲರೂ ಸೌಮ್ಯ ಡಾನ್ಸರ್ ಅಂತ ಹೇಳಿಯೇ ನೆನಪು ಅವರಿಗೆ. ಆವಾಗ ನಾನು ಸೌಮ್ಯಶ್ರೀ ಅಂತ ಹಾಕ್ಕೊಳ್ತಿದ್ದೆ, ಈಗ ಸೌಮ್ಯ ಸುಧೀಂದ್ರ ಅಂತ ಹಾಕ್ಕೊಳ್ತೀನಿ. ಸೊ ಸೌಮ್ಯಶ್ರೀ ಅಂದರೆ ಅವಳು ಡಾನ್ಸರ್. ಆಲ್ಮೋಸ್ಟ್ ಎಲ್ರಿಗೂ ನನ್ನ ಪರಿಚಯ ಇದ್ದದ್ದು ಹಾಗೆ, ಅವಳು ಡಾನ್ಸರ್ ಅಂತ, ಕಲಾವಿದೆ. ಅಂದ್ರೆ ಈಗ ಇಂಟರ್ ಕಾಲೇಜ್ ಡ್ಯಾನ್ಸ್ ಕಾಂಪಿಟೇಷನ್ ಆಗೋದು, ಎಲ್ಲಿಗೆ ಹೋದ್ರು ಒಂದು ರೆಕಗ್ನಿಷನ್ ತಗೊಂಡೇ ಬರ್ತಾ ಇದ್ದೆ ನಾನು. ಸೊ ಆಗ ಆಲ್ಮೋಸ್ಟ್ ಎಲ್ಲ ಕಾಲೇಜಿನವರಾಗಿರ್ಬೋದು ಅಥವಾ ನಾವು ಜೊತೆಗೆ ಡ್ಯಾನ್ಸ್ ಮಾಡುವವರಾಗಿರ್ಬೋದು ಅಥವಾ ನನ್ನ ಟೀಚರ್ ಅವರ ಇದರಲ್ಲಿ ಗ್ರೂಪಲ್ಲಿ ಡ್ಯಾನ್ಸ್ ಮಾಡುವವರಾಗಿರ್ಬೋದು, ಎಲ್ರಿಗೂ ನನ್ನ ಪರಿಚಯ ಆಸ್ ಎ ಡ್ಯಾನ್ಸರೇ ಇದ್ದದ್ದು ಹೊರತು ಸ್ಟಡೀಸ್ ಅಲ್ಲಿ ಆಗ್ಬೋದು ಅಥವಾ ಬೇರೆ ಯಾವ್ದ್ರಲ್ಲೂ ನನ್ನನ್ನು ಐ ಡೋಂಟ್ ಥಿಂಕ್ ಎನಿಬಡಿ ಕ್ಯಾನ್ ರಿಮೆಂಬರ್. ಖಂಡಿತ ನಿಮ್ಮ ಈ ಒಂದು ಟ್ಯಾಲೆಂಟ್ ಇಂದಲೇ ನಿಮ್ಮನ್ನು ಗುರುತಿಸ್ತಾ ಇತ್ತು. ಅದು ಇಡೀ ಒಂದು ಕಾಲೇಜ್ ಅಥವಾ ನಿಮ್ಮ ಒಂದು ವಿದ್ಯಾಭ್ಯಾಸದ ಛದ್ಮವೇಷ, ಹಾಡು, ಡ್ಯಾನ್ಸ್ ಇಷ್ಟೇ. ಇವೆಲ್ಲವೂ ಆ ಟೈಮಲ್ಲಿ ನಿಮಗೊಂದು ಪಾಪ್ಯುಲಾರಿಟಿ. ನಮ್ಮ ಕಾಲೇಜ್ ಅಂತ ಹೇಳಿದ್ರೆ ಅದೇ ಒಂದು ಜಗತ್ತು ಅಲ್ವಾ? ಅಲ್ಲ, ಎಂತ ಹೇಳ್ತಾರೆ, ಆ ಕಾಲ ಒಂದಿತ್ತು ದಿವ್ಯತಾನಾಗಿತ್ತು ಅಂತ ಕವಿಗಳು ಹೇಳಿದ ಹಾಗೆ. ಆ ಸಮಯವನ್ನ ಮತ್ತೆ ತಗೊಂಡ್ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಸರ್. ಸ್ಟೂಡೆಂಟ್ ಏಜ್ ಇಸ್ ಗೋಲ್ಡನ್ ಏಜ್ ಅಂತ ಹೇಳ್ತಾರೆ. 100%. ನೀವು ಈ ನೃತ್ಯ ಪ್ರಕಾರವನ್ನು ಅಧ್ಯಯನ ಮಾಡ್ತಾ ಇದ್ದ ಸಂದರ್ಭದಲ್ಲಿ ನೀವು ಮುಂದಕ್ಕೆ ಹೋದಾಗೆ ನಿಮ್ಮ ಗುರುಗಳು ನಿಮ್ಮ ಬಗ್ಗೆ ಏನ್ ಹೇಳ್ತಾ ಇದ್ರು? ನನಗೆ ನನ್ನ ಗುರುಗಳು ಅಂತ ಹೇಳಿ, ನನ್ನ ಕೀರ್ತಿಶೇಷ ಮಾಧವರಾವ್ ಅಂತ ಹೇಳಿದ್ರೆ ಅವರು ತುಂಬಾ ಸ್ಟ್ರಿಕ್ಟ್ ಟೀಚರ್, ಮಾಸ್ಟ್ರು. ಅವರು ಪಕ್ಕಕ್ಕೆ ಹೊಗಳೋದು ಅಂತ ಇಲ್ಲ. ನಾನು 2009ರಲ್ಲಿ ನನಗೇನು ಅಂತ ಹೇಳಿದ್ರೆ, ನಿನಗೆ ವಿದೂಷಿ ಆಗ್ಲಿಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಅವರು. ಅಂದ್ರೆ ಒಂದು ಎಂತ ಹೇಳ್ತಾರೆ, ಆಕಾಶವಾಣಿ ಮಾಡಿ ಬಿಟ್ಟಿದ್ದಾರೆ. ಅಂದ್ರೆ ಅಷ್ಟು ಸ್ಟ್ರಿಕ್ಟ್ ಅವರು, ಸಾಧಾರಣಕ್ಕೆ ಒಪ್ಪುದಿಲ್ಲ. ಸೊ ನಂದು ವಿದ್ವತ್ತೆಲ್ಲ ಆದ್ಮೇಲೆ, ನನ್ನ ಕ್ಲಾಸ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ನೃತ್ಯೋತ್ಸವಕ್ಕೆ ಅವರನ್ನ ಗೆಸ್ಟ್ ಆಗಿ ಕರೆದೆ. ನಮ್ದೊಂದು ನೃತ್ಯೋತ್ಸವ ಮಾಡಿದ್ವಿ, ಅಲ್ಲಿ ಕಟ್ಪಾಡಿಯಲ್ಲೇ ಮಾಡಿದ್ವಿ. ಸೊ ಅವರನ್ನ ಒಂದು ಗೆಸ್ಟ್ ಆಗಿ ಕರೆದಿದ್ದೆ ನಾನು. ಸೊ ಅವ್ರಿಗೆ ಒಂದು ಸನ್ಮಾನ ಮಾಡುವ ಅಂತ ಹೇಳಿ ಅವ್ರ ಮನೆಗೆ ಹೋದಾಗ, ಸರ್ ನಂದು ವಿದ್ವತ್ ಆಯ್ತು ಸರ್, ನಾನೀಗ ಪಾಠ ಮಾಡ್ತಾ ಇದ್ದೇನೆ. ಅವ್ರು ಕೇಳಿದ್ದೇನು ಗೊತ್ತುಂಟಾ, ಎಲ್ಲಿ ಉಂಟು ಸರ್ಟಿಫಿಕೇಟ್? ಗೊತ್ತಾಯ್ತಾ? ಅಂದ್ರೆ ಅವ್ರು ನಮ್ಮನ್ನ ಅಷ್ಟು ಸುಲಭದಲ್ಲಿ ನಂಬುದಿಲ್ಲ ಅವರು. ಅಂದ್ರೆ ನಾವು ಮಕ್ಕಳಾಗಿ ಸಾಧನೆ ಮಾಡ್ಲಿಕ್ಕೆ ನಮ್ಗೆ ಇದು ಉಂಟು ಅಂತ ಹೇಳಿ ಸಹ ಅವರು ಅಕ್ಸೆಪ್ಟ್ ಮಾಡ್ತಿರ್ಲಿಲ್ಲ. ಬಟ್
ಪ್ರೀತಿ ಖಂಡಿತ ಇತ್ತು. ಹೌದು, ಖಂಡಿತ ಖಂಡಿತ. ನಾವು ಹಳೆ ಕಾಲದಲ್ಲೆಲ್ಲ ನೋಡ್ತಾ ಇದ್ವಿ, ಮೇಷ್ಟ್ರುಗಳು ತುಂಬಾ strict ಇರ್ತಾ ಇದ್ರು. ಈಗ್ಲಾದ್ರೂ ಬಂದಿಯಲ್ಲ ಅಂತ ಅಂದ್ರೆ ಅವರು ತುಂಬಾ ಸ್ವಾಭಿಮಾನಿ ಕೂಡ ಅವರು. ಆಂತರ್ಯದಲ್ಲಿ ತುಂಬಾ ಪ್ರೀತಿ ಕೂಡ ಇರುತ್ತೆ. ಆಮೇಲೆ ಯಾರು ತುಂಬಾ ಕಟುವಾಗಿ, ತುಂಬಾ ಜೋರಾಗಿ, ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ. ಹೌದು, ಅವಳ ಮಗಳನ್ನ ನೋಡಿ ಅವಳ ಹತ್ರ ಮಾತಾಡುದೆಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು. ನನ್ನ ಹತ್ರ ಮಾತಾಡುವಾಗ ಸ್ಟ್ರಿಕ್ಟೇ ಅವರು, ಅಂದ್ರೆ ನಾನು ಅವ್ರ ಸ್ಟೂಡೆಂಟ್ ಅಲ್ವಾ ಹಾಗೆ. ಬಟ್ ಅಷ್ಟೇ ಪ್ರೀತಿಯೂ ಇತ್ತು. ಫೋನ್ ಮಾಡಿ ಸರ್ ಹೇಗಿದ್ದೀರಿ, ಅವರು ಫೋನ್ ಮಾಡಿದ್ರೆ ಸರ್ ಹೇಗಿದ್ದೀರಿ ಅಂತ ಕೇಳಿದ್ರೆ, ಏನು ನಿಂಗೆ ಫೋನ್ ಮಾಡ್ಲಿಕ್ಕೆ ಪುರ್ಸೊತ್ತಾಗ್ಲಿಲ್ವಾ ಅಂತ ಅವರೇ ಎದುರಿಂದ ಕೇಳ್ತಾರೆ. ಅಂದ್ರೆ ಒಂಥರ ಮಗುವಿನ ಹಾಗೆ, ಒಂದು ಮುಪ್ಪು ಹೇಳಿದ್ರೆ ಮಗುವಿನ ಹಾಗೆ ಅಲ್ವಾ. ಸೊ ಅವರದ್ದು ಹಾಗೆ ಪ್ರೀತಿ. ಆದ್ರೆ ಕಮಲಾ ಭಟ್ರವರದ್ದು ನಾನು ಅವರನ್ನ ಟೀಚರ್ ಅಂತ ಪ್ರೀತಿಯಲ್ಲಿ ಕರೆದ್ರು ಕೂಡ ಅದು ಅವರು ನನಗೆ ಒಂದು ಎರಡನೆಯ ತಾಯಿ ಅಂತ ಹೇಳ್ಬೋದು. ನನ್ನ ಒಂದು ಈ ಜರ್ನಿ ಏನಿದೆ ಅದರಲ್ಲಿ ನಾನಿಷ್ಟು ಮಾಡಿದ್ದೇನೆ ಅಂತಾದ್ರೆ ಇದರಲ್ಲಿ ಮುಕ್ಕಾಲು ವಾರ್ಷಿಯ ಭಾಗ ಅವರದ್ದೇ. ಯಾಕೆ ನಾನು ಏನು ಚಂದ ಮಾಡಿದ್ರು ಕೂಡ ನನ್ನ ಟೀಚರ್ ಇದ್ದು, ನಾನೇನು ಚಂದ ಮಾಡ್ಲಿಲ್ಲ ಅದೆಲ್ಲ ನನ್ನದು ಅಂತ ಹೇಳಿ ನಾನು ಭಾವಿಸುವವಳು. ಸೊ ನನ್ನನ್ನು ತುಂಬಾ ತಿದ್ದಿದ್ದಾರೆ, ನನಗೆ ಊಟ ಹಾಕಿದ್ದಾರೆ ಹಸಿವಾದಾಗ, ಅವ್ರ ತೊಡೆ ಮೇಲೆ ಮಲಗಿದ್ದೇನೆ ದುಃಖ ಆದಾಗ. ಸೊ ಅವರನ್ನು ಮರಿಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತಿಗೂ ಹಾಗೆ ಫೋನ್ ಮಾಡಿದ್ರೆ ನಾವು ಗಂಟೆಗಟ್ಟಲೆ ಮಾತಾಡ್ತೀವಿ. ಅವ್ರ ಮನೆಗೆ ಹೋದ್ರು ತುಂಬಾ ಆತ್ಮೀಯತೆಯಿಂದ ಮಗಳ ತರಾನೇ ನೋಡ್ತಾರೆ. ಸೊ ಮತ್ತೊಂದು ಅಂತಹ ಟೀಚರ್ ನನಗೆ ಸಿಗ್ತಾರೆ ಅಂತ ಹೇಳಿ ನನಗೆ ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅಂದ್ರೆ ಆರಂಭದಲ್ಲೇ ಒಳ್ಳೆಯ ಶಿಕ್ಷಕರೇ ಸಿಕ್ಕಿದ್ರು. ಖಂಡಿತ. ಒಬ್ಬರು ತುಂಬಾ ಏನು ನೋಟಕ್ಕೆ ಸ್ವಲ್ಪ ಏನು ಕಠೋರಾಗಿದ್ರು ಕೂಡ ಆಂತರ್ಯದಲ್ಲಿ ತುಂಬಾ ಮೃದು ಏನಂತಾರೆ, ವಜ್ರಾದಪಿ ಕಠೋರ ಕುಸುಮಾದಪಿ ಮೃದುನಿ ಅಂತ ಹೇಳಿದಾಗೆ. ಇನ್ನೊಬ್ರು ನಿಮ್ಮನ್ನು ಎಲ್ಲ ರೀತಿಯಲ್ಲಿ ತುಂಬಾ ಮೋಲ್ಡ್ ಮಾಡಿದ್ದಾರೆ. ನನ್ನ ಒಂದು ವ್ಯಕ್ತಿತ್ವ ವಿಕಸನಕ್ಕೆ ಕಾರಣೀಭೂತರು ಅಂತ ಹೇಳಿದ್ರೆ, ಒಂದು ಧೀಶಕ್ತಿ ಅಂತ ಹೇಳಿದ್ರೆ ನನ್ನ ಕಮಲಾ ಟೀಚರ್. ಅವರು ನನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ, ಜೀವನದಲ್ಲಿ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಕಲಾ ಸಂಚಯ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸಿದ್ದೇವೆ. ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ನೃತ್ಯಕರು ಸೌಮ್ಯ ಸುಧೀಂದ್ರರಾವ್ ಮಾತಾಡ್ತಾ ಇದ್ದಾರೆ. ಈಗಾಗಲೇ ಅವರ ಬಾಲ್ಯ ಜೊತೆಗೆ ಅವರ ಗುರುಗಳು ತುಂಬ ಚೆನ್ನಾಗಿ ಅವರ ಗುರುಗಳ ಬಗ್ಗೆ ಅವರು ಮುಂದೆ ವಿಚಾರಗಳನ್ನು ಮುಂದೆ ಇಟ್ಟರು. ಮತ್ತು ಅವರು ಅವರ ಬಾಲ್ಯದ ಕಾಲದಲ್ಲಿ, ಆ ಬಾಲ್ಯದ ಅವಧಿಯಲ್ಲಿ ಉಡುಪಿ ಪೇಟೆಗೆ ಏನು ನೃತ್ಯ ಶಿಕ್ಷಣ ಕಲಿಯಲಿಕ್ಕೆ ಬರ್ತಾ ಇದ್ದಂಥ ಸಂದರ್ಭವನ್ನು ಕೂಡ ನೆನಪಿಸ್ಕೊಂಡ್ರು. ಒಂದು ಸಂದರ್ಭದಲ್ಲಿ ಮಳೆಗಾಲದಲ್ಲಂತೂ ದೋಣಿಯಲ್ಲಿ ಬರಬೇಕಾಗಿತ್ತು ಅವರ ಹಳ್ಳಿಯಲ್ಲಿ. ಆನಂತರ ಕಟ್ಪಾಡಿಗೆ ಬಂದು ಅಲ್ಲಿಂದ ಉಡುಪಿಗೆ ಬರಬೇಕಾಗಿತ್ತು. ಇಂಥ ಎಲ್ಲ ನೆನಪುಗಳು. ನಾನು ಮೇಡಮ್ ಆಗ ಕೂಡ ಅದೊಂದು ಪ್ರಶ್ನೆಗೆ ಬಂದೆ ನಿಮ್ಮ ಹತ್ರ. ನೀವು ಉಪನ್ಯಾಸಕರಾಗಿ ಹೊರಟ್ರಿ. ಉಪನ್ಯಾಸ ವೃತ್ತಿಯನ್ನೇ ಯಾಕೆ ನೀವು ಕಂಟಿನ್ಯೂ ಮಾಡಲಿಲ್ಲ? ನೀವು ಕ್ರಿಮಿನಾಲಜಿ ಓದಿದವರು, ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು ಮತ್ತು ತುಂಬ ವಾಸ್ಟ್ ಆದ ಸ್ಕೋಪ್ ಇರುವಂಥ ಸಬ್ಜೆಕ್ಟ್ ಕೂಡ. ಯಾಕೆ ನೀವು ಉಪನ್ಯಾಸ ವೃತ್ತಿಯನ್ನೇ ಮುಂದುವರಿಸಲಿಲ್ಲ? ಏನು ಹೇಳಲಿಕ್ಕೆ ಬಯಸ್ತೀರಿ? ಇದು ನನಗೆ ತುಂಬಾ ಜನ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ನಾನು ಈ ಪ್ರಶ್ನೆಯನ್ನ ತುಂಬಾ ವಿಸ್ತೃತವಾಗಿ ಇದು ಹೇಳಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ. ಆದ್ರೂ ಸಂಕ್ಷಿಪ್ತವಾಗಿ ಹೇಳೋದು ಅಂತಾದ್ರೆ, ಕಲೆ ಮನುಷ್ಯನನ್ನ ಅರಳಿಸ್ತದೆ. ಆಮೇಲೆ ಅಪರಾಧ ಶಾಸ್ತ್ರ ಇದು ಎಲ್ಲೋ ಒಂದು ಕಡೆ ಮನಸ್ಸನ್ನ ಕೆರಳಿಸ್ತದೆ ಅಂತ ಅನಿಸ್ತದೆ. ಸೊ ಆದ ಕಾರಣ ಒಂದು ಕಲಾವಿದನ ಕುಟುಂಬದಿಂದಲೇ ಬಂದ ಕಾರಣ ಈ ಕಲೆ ಎನ್ನುವಂಥದ್ದು, ಈ ತಕ್ಕಡಿಯಲ್ಲಿ ತೂಕಿದ್ರೆ ಕಲೆ ಎನ್ನುವಂಥದ್ದು ನನಗೆ ತುಂಬಾ ಜಾಸ್ತಿ ಭಾರ ಅನ್ನಿಸಿತ್ತು. ಆದ ಕಾರಣ ನಾನು ಕಲೆಯಲ್ಲಿ ಉಪನ್ಯಾಸ ಮಾಡುವ ಅಂತ ಹೇಳಿ ಈ ಪ್ರೊಫೆಷನ್ ಅನ್ನ ಆಯ್ದುಕೊಂಡೆ. ಅಲ್ಲೂ ಹೇಳಿಕೊಡುವಂಥದ್ದೇ, ಇಲ್ಲೂ ಹೇಳಿಕೊಡುವಂಥದ್ದು. ಇದನ್ನೇ ಮಕ್ಕಳನ್ನ ಆದಷ್ಟು ಒಳ್ಳೆ ಚಾನಲೈಸ್ ಮಾಡುವ. ನೀವೀಗ ಕ್ರಿಮಿನಾಲಜಿ ಅಧ್ಯಯನ ಮಾಡುವಾಗ ಕುತೂಹಲಕ್ಕೆ ಕೇಳುವಂಥದ್ದು, ಒಂದು ತಂದೆಯವರು ಕೂಡ ಕಲಾವಿದರಾಗಿದ್ದರು, ನಿಮ್ಮನ್ನು ಕೂಡ ಕಲಾವಿದೆಯಾಗಿ ಮಾಡಬೇಕಂತ ಅವರಲ್ಲಿ ಕನಸುಗಳಿತ್ತು.
ನೀವು ಕ್ರಿಮಿನಾಲಜಿ ಅಧ್ಯಯನ ಮಾಡ್ತಿರುವ ಅಂತ ಹೇಳುವಾಗ ಏನ್ ಅನಿಸುತ್ತೆ ಅವರಿಗೆ? ಅಲ್ಲ, ಅವರಿಗೆ ನಾನು ಕಲಾಗಾರ್ತಿ ಆಗುವಂಥದ್ದು ಇಷ್ಟವೇ ಇರಲಿಲ್ಲ. ಕಲೆ ನಮಗೆ ಹೊಟ್ಟೆ ತುಂಬಿಸುದಿಲ್ಲ. ಅವ್ರು ಯಾವಾಗ್ಲೂ ನನಗೆ ಹೇಳ್ತಾ ಇದ್ರು ಅವರಿಗೆ ನಾನು ಡಾಕ್ಟರ್ ಆಗ್ಬೇಕು ಅಥವಾ ಇಂಜಿನಿಯರ್ ಆಗ್ಬೇಕು, ಯಾವ್ದೋ ಒಂದು ಪ್ರೊಫೆಷನಲಿ ಒಂದು ಇದಾಗ್ಬೇಕು ಅನ್ನುವಂಥದ್ದು ಇತ್ತು ಹೊರತು ಕಲೆಯನ್ನ ಮುಂದಕ್ಕೆ ತಗೊಂಡು ಹೋಗ್ತೇನೆ ಅಂತ ಅವ್ರಿಗೆ ಎಣಿಸ್ಲೇ ಇಲ್ಲ. ಬಟ್ ನನ್ನ ಮನಸ್ಸಿನೊಳಗೆ ಯಾವಾಗ್ಲೂ ಈ ಕಲೆ ಅನ್ನುವಂಥದ್ದು ಜೀವಂತವಾಗಿಯೇ ಇತ್ತು. ಇದಕ್ಕೆ ಮೇನ್ ಕಾರಣ ನನ್ನ ಮಾವ, ಅಂದ್ರೆ ನನ್ನ ಗಂಡನ ತಂದೆ, SP ರಮೇಶ್ ರಾವ್ ಅಂತ ಹೇಳಿ. ನಾನು ಅವರು ನನ್ನ ನೋಡ್ಲಿಕ್ಕೆ ಬಂದಾಗ ಕೂಡ ಅವರ ಮಗಳು ವಿದುಷಿ ಆಗಿದ್ಲು ಡ್ಯಾನ್ಸಲ್ಲಿ. ಅವಳು ಅಮೆರಿಕಕ್ಕೆ ಮದುವೆ ಮಾಡಿ ಕೊಟ್ಟಿದ್ರು. ಸೊ ಅವ್ರು ಹೇಳ್ತಿದ್ರು ಏನಂತ ಹೇಳಿದ್ರೆ, ನನ್ನ ಮಗಳು ಡ್ಯಾನ್ಸರ್ ಆಗಿದ್ಲು, ನಮ್ಮ ಮನೇಲಿ ಯಾವಾಗ ನೋಡಿದ್ರು ಡ್ಯಾನ್ಸಿನ ಬಗ್ಗೆ ನಡೀತಾ ಇತ್ತು, ಇನ್ನು ಬರುವ ಸೊಸೆ ಕೂಡ ಡ್ಯಾನ್ಸರ್, ಅದು ಇನ್ನೂ ಕಂಟಿನ್ಯೂ ಆಗಬೇಕು. ಅವರು ಆ ರೀತಿ ನನ್ನನ್ನು ಯಾವುದೇ ನನ್ನ ಗಂಡ ಆದ್ರೂ ನನ್ನನ್ನು ಅಷ್ಟು ಪ್ರೋಗ್ರಾಮಿಗೆ ಕರ್ಕೊಂಡು ಹೋಗ್ಲಿಕ್ಕಿಲ್ಲ. ನಾನು ಬಸರಿ ಇರುವಾಗ ನಂಗೆ ಡ್ರೈವ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ, ಬಾ ನಾನು ಟೌನಲ್ಲಿ ಕರ್ಕೊಂಡು ಹೋಗ್ತೇನೆ, ಅಲ್ಲಿ ಪ್ರೋಗ್ರಾಮ್ ಉಂಟು ಸೌಮ್ಯ, ಕದ್ರಿ ದೇವಸ್ಥಾನಕ್ಕೆ ಹೋಗುವ, ಅಲ್ಲಿ ಪ್ರೋಗ್ರಾಮ್ ಉಂಟು ಅಂತ ಹೇಳಿ ಎಲ್ಲ ಕಡೆ ಕರ್ಕೊಂಡು, ಅಂದ್ರೆ ಅವ್ರ ಮನ್ಸಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಹೊಟ್ಟೆಲಿರುವ ಮಗು ಸಹ ಡ್ಯಾನ್ಸ್ ಅನ್ನು ನೋಡಿ ಡ್ಯಾನ್ಸ್ ಕಲಿಬೇಕು, ಅಭಿಮನ್ಯು ಕಲ್ತ ತರ. ಸೊ ಅದಕ್ಕೂ ಒಂಥರ ಅಂತ ಸಂಸ್ಕಾರ ಬರ್ಬೇಕು ಅಂತ ಹೇಳಿ ತುಂಬಾ ಕಡೆಗೆ ನನ್ನ ಮಾವ ಮತ್ತೆ ಅತ್ತೆ ನನ್ನನ್ನು ಕರ್ಕೊಂಡು ಹೋಗಿದ್ದಾರೆ. ಸೊ ಅದು ಒಂದು ಏನ್ ಹೇಳ್ತಾರೆ, ಒಂದು ಗಿಡ ಮರವಾಗ್ಬೇಕು ಅಂತ ಆದ್ರೆ ಅದಕ್ಕೆ ಅಷ್ಟೇ ಲಾಲನೆ ಪೋಷಣೆ ಆಗ್ಬೇಕಂತ, ಅದೇ ರೀತಿ ಕಲೆ ಎಂಬ ಗಿಡವು ಮರ ಆಗ್ಬೇಕು ಅಂತ ಆದ್ರೆ ಅದಕ್ಕೆ ಅದೇ ತರದ ಒಂದು ಪರಿಸರ ಬೇಕು, ಅದಕ್ಕೆ ನೀರೇರುವವರು ಬೇಕು, ಸಮಯ ಸಮಯಕ್ಕೆ ಕತ್ತರಿಸುವವರು ಬೇಕು. ಖಂಡಿತ. ಈಗ ನಿಮ್ಮ ಪತಿಯವರು ಎಸ್ ನೀವೊಬ್ಬ ಕಲಾವಿದೆ ಅಂತ ಗೊತ್ತಿದ್ದೆ ಮದುವೆ ಆದರು. ಎಸ್, ಅವರು ನಿಮಗೆ ನಿಮ್ಮ ಏನು ಸಂಸಾರದ ಬದುಕಿನ ಸಂದರ್ಭದಲ್ಲಿ ನಿಮಗೆ ಈ ಒಂದು ನಿಮ್ಮ ಕಲಾ ಪ್ರಕಾರಕ್ಕೆ ಯಾವ ರೀತಿಯಲ್ಲ ಅವರ ಪ್ರೋತ್ಸಾಹಗಳು, ನಿಮ್ಮ ನೃತ್ಯ ತರಗತಿಗಳಿಗೆ ಅಥವಾ ಕಾರ್ಯಕ್ರಮಗಳಿಗೆ? ಸತಿಪತಿ ಅನ್ನುವಂಥದ್ದು ಒಂದು ವಾಹನದ 2 ಚಕ್ರಗಳಿದ್ದ ಹಾಗೆ ಅಂತ, ಆದ ಕಾರಣ ರಥದ 2 ಗಾಳಿಗಳಿದ್ದ. ಹೌದು. ಯಾವತ್ತು ನನಗೆ ಅದು ಮಾಡಬೇಡ ಅಥವಾ ಅದು ನಿನಗೆ ಸರಿ ಇಲ್ಲ ಅಂಥದನ್ನು ಮಾಡಬೇಡ ಅಂತ ನನಗೆ ಅವರು ಹೇಳಿಯೇ ನನಗೆ ನೆನಪೇ ಇಲ್ಲ, ಅವ್ರು ಹೇಳಿದ್ದೇ ನೆನಪಿಲ್ಲ ನನಗೆ. ಸೊ ಇಟ್ ಈಸ್ ಯೋರ್ ಲೈಫ್ ಆ್ಯಂಡ್ ಐ ಆಮ್ ನಾಟ್ ಯುವರ್ ಬಾಸ್. ಸೊ ಅವ್ರು ಯಾವಾಗಲೂ ನನಗೆ ಒಂಥರ ಗಂಡ ಅನ್ನೋದಕ್ಕಿಂತ ಒಂದು ಒಳ್ಳೆಯ ಗೆಳೆಯನಾಗಿ ನನ್ನನ್ನು ನೋಡಿದ್ದಾರೆ. ಅದೃಷ್ಟವಂತರು ನೀವು. ಆಮೇಲೆ ಟ್ರಸ್ಟ್, ಫೇತ್ ಏನೇ ಆಗಿರ್ಬೋದು, ಅದು ಸಮವಾಗಿ ಅದನ್ನು ನಾವು ನಮ್ಮ ಪ್ರೀತಿಯ ಮಧ್ಯೆ ಬರ್ಲಿಕ್ಕೆ ಬಿಡ್ಲಿಲ್ಲ. ಹೇಳ್ತಾರಲ್ಲ, ಈಗೋ ಮತ್ತೆ ಪ್ರೀತಿ ಒಟ್ಟಿಗೆ ಇರುವುದಿಲ್ಲ ಅಂತ ಹೇಳಿ. ಸೊ ನಮ್ಮ ಈಗೋಗಳನ್ನ ಹೊರಗಿಟ್ಟುಕೊಂಡು ಪ್ರೀತಿಯನ್ನ ಮಾತ್ರ ಸಮರಸಕ್ಕೆ ನಾವು ಅದನ್ನ ಬಳಸಿದ್ದೇವೆ. ಆದ ಕಾರಣ ಎಲ್ಲೂ ಕೂಡ ಅವರು ಐ ಫೀಲ್ ಐ ಕೆ ನಾಟ್ ಗೆಟ್ ಅ ಬೆಟರ್ ಹಸ್ಬೆಂಡ್ ದ್ಯಾನ್ ಮೈ ಹಸ್ಬೆಂಡ್ ನೌ, ಬಿಕಾಸ್ ಹೀ ಈಸ್ ನನಗೆ ಒಂದು ಪ್ರೋಗ್ರಾಮ್ ಇದೆ, ನನಗೆ ಅದಕ್ಕೆ ನಿಮ್ಮ ಹೆಲ್ಪ್ ಬೇಕು ಅಂತ ಹೇಳಿದ್ರೆ ಹಿ ವಿಲ್ ನೆವರ್ ಸೇ ನೋ. ಅವ್ರ ಕ್ಲಿನಿಕ್ ರಜೆ ಮಾಡಿ ಆದ್ರೂ ಬರ್ತಾರೆ. ಸೊ ಅವರು ಡಾಕ್ಟ್ರು, ನಾನು ಬ್ಯಾನರ್ ಕಟ್ಟಬಾರ್ದು ಅಂಥದ್ದೆಲ್ಲ ಇಲ್ವೇ ಇಲ್ಲ. ಏನೇ ಕೆಲಸ ಇದ್ರು ಅವ್ರು ನನಗೆ ಹೆಲ್ಪ್ ಮಾಡ್ತಾರೆ. ಸೊ ಐ ಫೀಲ್ ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ಅ ಹಸ್ಬೆಂಡ್ ಲೈಕ್. ಖಂಡಿತ ಅವರಿಗೆ ನಾನು ಸಮಸ್ತ ವೀಕ್ಷಕರ ಪರವಾಗಿ, ಸಮಸ್ತ ಕಲಾ ರಸಿಕರ ಪರವಾಗಿ, ಇಲ್ಲಾಂದ್ರೆ ಒಂದು ಹೆಣ್ಣಿಗೆ ಸುಧೀಂದ್ರ ರಾವ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗುತ್ತೆ. ಹೌದು, ಅಂದ್ರೆ ಒಂದು ಹೆಣ್ಣಿಗೆ ಈ ಗಂಡಸರಾದ್ರೂ ಅವರವರ ಆಕಾಂಕ್ಷೆಗಳನ್ನ ಅವ್ರು ಯಾರ ಹತ್ರ ಕೇಳಬೇಕಾಗಿಲ್ಲ. ಬಟ್ ಒಂದು ಹೆಣ್ಣು ಮದುವೆಯಾಗಿ ಹೋದ್ಮೇಲೆ ಅವಳು ಪೂರ್ತಿ ಇಡೀ ಫ್ಯಾಮಿಲಿಯ ಭಾರವನ್ನ ಹೊರ್ತಾಳೆ ಹೊರತು ಅವಳ ಆಕಾಂಕ್ಷೆಗಳು ಯಾವಾಗ್ಲೂ ಕುಗ್ಗಿ ಹೋಗ್ತವೆ. ಸೊ ಅದಕ್ಕೆ ಒಂದು ಸಪೋರ್ಟ್ ಸಿಕ್ಕಿದ್ರೆ ಮಾತ್ರ ಅದು ಅವಳು ಬೆಳಿಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಒಂದು ವಾತಾವರಣವನ್ನು ನಿಮ್ಮ ಪತಿ, ನಿಮ್ಮ ಮಾವ, ನಿಮ್ಮ ಮನೆಯಲ್ಲಿ ರೂಪಿಸಿಕೊಟ್ಟಿದ್ದಾರೆ. ಎಲ್ಲರಿಗೂ ಎಲ್ಲ ಕಲಾವಿದರುಗಳಿಗೂ ಅಥವಾ ಎಲ್ಲ ಸಾಧಕರುಗಳಿಗೂ ಅಥವಾ ಎಲ್ಲ ಹೆಣ್ಣು ಮಕ್ಕಳಿಗೂ ಅದೊಂದು ಏನು ಆದರ್ಶವಾಗುವಂತ ಒಂದು ವಾತಾವರಣವನ್ನು. ಈ ಒಂದು ವಿಷಯಕ್ಕೆ ನನಗೊಂದು ಸಂದರ್ಭ ನೆನಪಾಗ್ತದೆ. ಬಹರೇನ್ ವಸಂತೋತ್ಸವಕ್ಕೆ ನನ್ನನ್ನು ಗೆಸ್ಟ್ ಆಗಿ ಬರಬೇಕು, ನೀವು ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿ ನನ್ನನ್ನು ರಾಜೇಶ್ ಶೆಟ್ರು, ಅಲ್ಲಿಯ ಪ್ರೆಸಿಡೆಂಟ್, ನನಗೆ ಫೋನ್ ಮಾಡಿ ಕರೆದ್ರು. ಒಂದು ಫೋನ್ ಕಾಲ್ ಮಾತ್ರ ಬಂದದ್ದು. ನಾನು ನನ್ನ ಗಂಡನ ಹತ್ರ ಹೇಳಿದೆ.
ಸೊ ಅವರು ಒಂದು ಫೋನ್ ಮಾತ್ರ ಬಂದದಲ್ಲ, ನಾವು ಅಷ್ಟೇ ಯಾಕೆ ತಲೆ ಕೆಡ್ಸ್ಕೊಳ್ಬೇಕು, ತೊಂದರೆ ಇಲ್ಲ, ಹೋಗೋದ್ರ ಪರವಾಗಿಲ್ಲ ಅಂತ ಹೇಳಿದರು. ನನ್ನ ಮಾವನ ಹತ್ರ ಹೇಳಿದೆ. ಮಾವ ಹೇಳಿದರು, ಯಾಕೆ ಅವಳು ತಲೆ ಕೆಡ್ಸೋದು ಬೇಡ, ಅವಳು ಹೋಗ್ಲಿ, ಅವಳು ಎಲ್ಲಿಂದ ಎಲ್ಲಿಗೆ ಹೋಗ್ಲಿಕ್ಕೆ ಅವಳಿಗೆ ಸಾಮರ್ಥ್ಯ ಉಂಟು, ಅವಳು ಬೇರೆ ಯಾರಿಗಾಗಿ ಕಾಯ್ಬೇಕಾಗಿಲ್ಲ, ಅವಳು ಹೋಗ್ಲಿ ಅಂತ ಹೇಳಿ ನನ್ನ ತಂದೆ ಆದ್ರೂ ಅವರು ಹಿಂದೆ ಮುಂದೆ ನೋಡಿಯಾರು ಮಗಳನ್ನ ಕಳಿಸ್ಲಿಕ್ಕೆ. ಅದೇ ನನ್ನ ಮಾವ, ಅವಳು ಹೋಗ್ಲಿ, ಅವಳು ಖಂಡಿತ ಹೋಗ್ಬೇಕು, ಅವಳು ಬೆಳಿಬೇಕು ಅಂತ ಹೇಳಿ ನನ್ನನ್ನು ಒಂಥರ ಮುಂಚೂಣಿಯಲ್ಲಿ ಅವರು ದುಡಿದವರೇ ಅವರು. ಆದ ಕಾರಣ ಸೊ ಅಂತಹ ಒಂದು ಶಕ್ತಿ ನನ್ನಲ್ಲಿ ಇರುವವರೆಗೆ ನನಗೆ ಏನು ತೊಂದರೆ ಇಲ್ಲ ಅಂತ ನನ್ನ ಭಾವನೆ. ಅವರೇ ಕೂಡ ನಾವು ಪ್ರೀತಿಯ ಅಭಿನಂದನೆಯನ್ನು ಸಲ್ಲಿಸಬೇಕು. ಅಂತ ಒಬ್ಬ ಮಾವನನ್ನು ಪಡೆಯುವುದು ಕೂಡ ಒಂದು ಭಾಗ್ಯವೇ. ಒಳ್ಳೆಯ ವಾತಾವರಣವನ್ನು, ಒಂದು ಕಲಾವಿದರಿಗೆ ಬೇಕಾದಂಥ ಎಲ್ಲ ಸಪೋರ್ಟಿವ್ ಆದಂಥ ಎಲ್ಲ ವಾತಾವರಣವನ್ನು ಮಾವ, ಅತ್ತೆ, ಪತಿ ಎಲ್ಲರೂ ಮಾಡಿಕೊಟ್ಟಿದ್ದಾರೆ. ಮಗಳು ಯಾವ ರೀತಿ ನಿಮ್ಮ ಜೊತೆಗೆ ಇರ್ತಾಳೆ? ಮಗಳ ವಿಷಯ ಅಂತ ಹೇಳುವಾಗ, ಅವಳು ನಡೆಯುವುದಕ್ಕಿಂತ ಮೊದಲೇ ಕುಣಿಲಿಕ್ಕೆ ಆರಂಭ ಮಾಡಿದ್ದಾಳೆ ಅಂತ ಅನಿಸ್ತದೆ ನನಗೆ. ಯಾಕೆಂತ ಹೇಳಿದ್ರೆ, ನನ್ನ ಸೀನಿಯರ್ ಮಕ್ಕಳಿಗೆ ಪಾಠ ಮಾಡುವಾಗ ನನ್ನ ಹತ್ರ ಬಂದು ಹೀಗೆ ಕೂತ್ಕೊಳ್ಳೋದು ಹುಡುಗಿ, ಹೀಗೆ ಕೂತು ಅವರ ಡ್ಯಾನ್ಸ್ ಅನ್ನೆಲ್ಲ ನೋಡುದು. ಆಮೇಲೆ ನಾನಿಲ್ಲ ಅಂತ ಆಗುವಾಗ ಆ ತಟ್ಟು ಮಣ್ಣೆನ ಇಟ್ಕೊಂಡು ಹಾಫ್ ಸಿಟ್ಟಿಂಗ್ ನಾನೇನ್ ಹೇಗೆ ಪಾಠ ಮಾಡ್ತೇನೋ ಅದೇ ರೀತಿ ಕೂತು ಅವಳು ಒಂಥರ ಹಾಗೆ ಆ ತರ ಶುರು ಆಯ್ತು ಅವಳು. ಅದೇ ನಮ್ಮಲ್ಲೊಂದು ಮಾತಿದೆ, ವೈಜ್ಞಾನಿಕವಾಗಿ ಕೂಡ ಏನೋ ಸತ್ಯವಾದ ಏನೋ ನೋಡಿ ಕಲಿಯುವಂಥದ್ದು. ಹೌದು, ನೋಡಿ ಕಲಿಯುವಂಥದ್ದು. ಅವಳಿಗೆ ನಾನು ಪಾಠ ಮಾಡಿದ್ದು ನನಗೆ ನೆನಪಿಲ್ಲ ಸರ್. ನಾನು ಪಾಠ ಅಂದ್ರೆ ಎಲ್ರಿಗೂ ಪಾಠ ಮಾಡಿದಾಗ ಅವಳು ಹೋಗಿ ನಿಂತು ಮಾಡ್ತಿದ್ಲು ಹೊರತು ಅವಳಿಗೆ ಅಂತ ನಾನು ಸ್ಪೆಷಲ್ ಆಗಿ ಪಾಠ ಯಾವತ್ತೂ ಮಾಡಲಿಲ್ಲ. ಬಟ್ ಅವಳು ಸೀನಿಯರ್ಸ್ ಅನ್ನ ನೋಡಿಕೊಂಡು ಯಾವುದು ಚೆನ್ನಾಗಿದೆ ಅದನ್ನ ಗ್ರಾಸ್ಪ್ ಮಾಡಿಕೊಂಡು ಯಾವುದು ಮಾಡಬಾರ್ದು ಅಂತ ನಾನು ಕ್ಲಾಸಲ್ಲಿ ಹೇಳ್ತೇನೋ ಅದನ್ನು ಮಾಡದೆ ಅವಳೇ ಅವಳ ಒಂದು ವ್ಯಕ್ತಿತ್ವವನ್ನ ರೂಪಿಸ್ಕೊಂಡಿದ್ದಾಳೆ. ಈಗ ನಮ್ಮ ಟೀಮ್ ಅಂದ್ರೆ ಪರ್ಫಾರ್ಮ್ ಮಾಡುವ ಟೀಮ್, ಅದರಲ್ಲಿ ಕೆಲಸ ಮಾಡುವ ಇಂಜಿನಿಯರ್ಸ್ ಇದ್ದಾರೆ, ಅವರಿಂದ ಹಿಡಿದು ಲಾಯರ್ ಇಂದ ಹಿಡಿದು ಸ್ಟೂಡೆಂಟ್ಸ್, ಅಂತಹ ಕಲಾವಿದರು ನಮ್ಮ ಟೀಮ್ ಅಲ್ಲಿ ಇರುವಾಗ ಶಿ ಇಸ್ ದ ಯಂಗೆಸ್ಟ್ ಗರ್ಲ್, ಅಂದ್ರೆ ಇದ್ದ ಟ್ರೂಪಿನ ಯಂಗೆಸ್ಟ್ ಪರ್ಫಾರ್ಮರ್ ಅಂತ ಅವಳು. ಬಟ್ ವೆರಿ ಡಿಟರ್ಮೈಂಡ್. ಅದನ್ನ ಒಂದು ಐಟಮ್ ಅನ್ನ ನಾನು ಕೊಟ್ರೆ ಅದನ್ನ ಪ್ರಾಕ್ಟೀಸ್ ಮಾಡಿ ರಾತ್ರಿ ಒಳಗೆ ಒಪ್ಪಿಸುವಂತಹ ಜವಾಬ್ದಾರಿ ಅವಳಲ್ಲಿದೆ. ಸೊ ಅದನ್ನ ಒಂದು ನಾನು ಅಪ್ರಿಶಿಯೇಟ್ ಮಾಡ್ತೇನೆ. ಮತ್ತೆ ತಂಟೆ ಎಲ್ಲ ಉಂಟಲ್ಲ ಮಕ್ಕಳಿಗೆ, ನಾನು ಸ್ವಲ್ಪ ಒಂದು ಲವಲವಿಕೆ ಅಂತ ಇರ್ಬೇಕಂತಿದ್ರೆ ಅವೆಲ್ಲ ಬೇಕೇ ಅಲ್ವಾ? ನನ್ನ ತಂದೆ ಹೇಳ್ತಾರೆ, ನೀನೇನ್ ತಂಟೆ ಕಮ್ಮಿ ಮಾಡಿದ್ಯಾ, ಅವಳು ಕಮ್ಮಿ ಮಾಡ್ಬೇಕು ಅಂತ ಹೇಳಿದ್ರೆ. ಆ ರೀತಿ ಮುಂದುವರಿತಾ ಇದೆ. ಮತ್ತೆ ನೋಡ್ಬೇಕು ಮಕ್ಕಳ ಬೆಳವಣಿಗೆ ಜೊತೆ ಅವರ ಆಸೆಗಳು ಆಕಾಂಕ್ಷೆಗಳು ಬದಲಾಗ್ಲಿಕ್ಕೂ ಸಾಧ್ಯ ಉಂಟು. ಈಗ ನೀವು ಕಾರ್ಯಕ್ರಮ ನೀಡಿದಂತ ವಿಚಾರಗಳನ್ನು ಎಸ್, ನಿಮ್ಗೆ ಎಲ್ಲಿನ ಕಾರ್ಯಕ್ರಮಗಳನ್ನು ಈಗ ಬೇರೆ ಬೇರೆ ನೀವು ಪ್ರದರ್ಶನಗಳನ್ನು ಕೊಟ್ಟಿರ್ತೀರಿ, ನಿಮ್ಮೊಂದು ಹೇಳಬೇಕು ನೆನಪಿಸಬೇಕು ಅಂತ ಅನಿಸುವಂತ ಕಾರ್ಯಕ್ರಮ ನೀವು ಕೊಟ್ಟಿರುವ ಪ್ರದರ್ಶನ ರೀಸೆಂಟ್ಲಿ ಅಂತ ನೋಡಿದ್ರೆ ಒಟ್ಟು ನಿಮ್ಮ ಕ್ಯಾರಿಯರ್ ಅಲ್ಲಿ ನಾವು ಹೇಳೋದಿದ್ರೆ ಒಂದು ಅದೇ ಬೇರೆನಲ್ಲಿ ನಾನು ಹೋಗಿ ಪರ್ಫಾರ್ಮ್ ಮಾಡಿದ, ಅಲ್ಲಿ ವರ್ಷದ ವ್ಯಕ್ತಿ ಅಂತ ಹೇಳಿ ನನಗೆ ಸನ್ಮಾನ ಮಾಡಿದ್ರು. ನನ್ನ ಜೊತೆಗೆ ಇವರು ಹರೇಕಳ ಹಜಬ್ಬ ಅವರು ಇದ್ರು. ಅವರ ಮುಂದೆ ನಾವು ಏನೂ ಅಲ್ಲ ಸರ್, ಅವರ ಸಾಧನೆ ಎದುರಿಗೆ ನಮ್ಮ ಸಾಧನೆ ಏನೂ ಅಲ್ಲ. ಕಿತ್ತಳೆ ಹಣ್ಣುಗಳನ್ನು ಮಾರಾಟ ಮಾಡಿ ಶಾಲೆ ಕಟ್ಟಿದವರು. ಹೌದು ಸರ್, ಅಂದ್ರೆ ಅವರು ಅಕ್ಷರ ಸಂತ ಅಂತ ಹೇಳಿದ್ರೆ ಅವರಿಗೆ ಅದು ತಪ್ಪಾಗ್ಲಿಕ್ಕಿಲ್ಲ. ಆ ರೀತಿ ಬಹಳ ಸರಳ ವ್ಯಕ್ತಿತ್ವ, ಅವರು ಮೇರು ವ್ಯಕ್ತಿತ್ವ ಕೂಡ. ಸೊ ಅವ್ರ ಜೊತೆಗೆ ನನ್ನನ್ನು ಕರೆಸಿದ್ರು. ಅಲ್ಲಿಯ ಮಕ್ಕಳಿಗೆ ನಾನು ಒಂದು ಬಾಲ್ಯ ಅಮೂಲ್ಯ ಅಂತ ಹೇಳುವ ಒಂದು ನೃತ್ಯ ರೂಪಕವನ್ನ ಹೇಳಿಕೊಟ್ಟು ಅವರಿಂದ ಅಲ್ಲಿಯೇ ಮಾಡಿಸಿದ್ದೆ ಅದೇ ಪ್ರೋಗ್ರಾಮ್ ಅಲ್ಲಿ. ಅದು ತುಂಬಾ ಜನರಿಗೆ ಅದು ಇಷ್ಟ ಆಗಿತ್ತು ಅಲ್ಲಿ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಒಂದು 2 ವರ್ಷದ ಹಿಂದೆ, ಈ ಕೊರೋನಾಕ್ಕಿಂತ ಮುಂಚೆ, ಆಗ ನನಗೆ ಮೀರಾ ಬಯಂದರ್ ಇಲ್ಲಿ ಬಾಂಬೆಯಲ್ಲಿ ಯುವ ಬ್ರಿಗೇಡ್ ಅವರು ಒಂದು ಕೃಷ್ಣ ಜನ್ಮಾಷ್ಟಮಿ ಉತ್ಸವ ಅಂತ ಮಾಡಿದ್ರು. ಸೊ ಅಲ್ಲಿಗೆ ನನ್ನ ಫೆಲಿಸಿಟೇಷನ್ ಮಾಡ್ತೀವಿ ಅಂತ ಕರೆಸಿದ್ರು. ಸೊ ಆವಾಗ ನನ್ನ ಮಗಳ ಹತ್ರ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿಸಿದ್ರು.
ಸೊ ಅಲ್ಲಿಯ ಜನರು ತುಂಬ ಅಪ್ರಿಷಿಯೇಟ್ ಮಾಡಿಕೊಂಡು, ಅಂದರೆ ಊರಲ್ಲಿ ಆದರೆ ಸಹಜ ನಮಗೊಂದು ಅಭಿಮಾನಿ ಬಳಗ ಅಂತ ಇರ್ತದೆ, ಎಲ್ಲರೂ ಬರ್ತಾರೆ ಪ್ರೋಗ್ರಾಮಿಗೆ. ಅದರ ಹೊರ ದೇಶಗಳಿಗೆ ಅಥವಾ ಹೊರ ರಾಜ್ಯಗಳಿಗೆ ಹೋದಾಗ ಕೂಡ ಅಲ್ಲಿಯ ಜನರು ನಮ್ಮನ್ನ ಅಷ್ಟೇ ಪ್ರೀತಿಯಿಂದ ಒಂದು ಆದರಿಸ್ತಾರೆ ಅಂತ ಹೇಳುವಂಥದ್ದು ಒಂದು ಕಲಾವಿದನಿಗೆ ಅದು ಒಂದು ಆಶೀರ್ವಾದ ಅಂತಲೇ ನಾನು ಅನ್ನಿಸ್ಕೊಂಡು. ಖಂಡಿತವಾಗಿ ಯಾಕಂತ ಹೇಳಿದ್ರೆ ಕಲಾವಿದ ಬಯಸುದು ಆತನನ್ನು ಆತನ ಪರ್ಫಾರ್ಮ್ ಅನ್ನು ಇಷ್ಟಪಡಬೇಕು, ಖುಷಿ ಪಡಬೇಕು. ಅಂದ್ರೆ ತುಂಬಾ ಜನ ಹೇಳ್ತಾರೆ ನಾನು ಆಡಿಯನ್ಸಿಗಾಗಿ ಮಾಡೋದಲ್ಲ, ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೆ ಮಾಡೋದು ಅಂತ. ಆದ್ರೆ ನಿಜವಾಗಿ ಒಂದು ಕಲಾವಿದನಿಗೆ ಆ ಕಲೆಯನ್ನ ಆಸ್ವಾದಿಸುವ ಕಣ್ಣುಗಳಿಲ್ಲ ಅಂತಾದ್ರೆ, ಪ್ರೇಕ್ಷಕರು ರಸಿಕರು ಇಲ್ಲ ಅಂತಾದ್ರೆ, ಅದು ಕಲಾವಿದನಿಗೆ ಕಲೆ ವ್ಯರ್ಥ ಅಂತ ಅನಿಸ್ತದೆ ಸರ್. ಒಂದು ಶಿಲೆ ಆದ್ರೂ ಕೂಡ ಅವನು ಮನೆಯಲ್ಲಿ ಕೆತ್ತಿ ಮನೆಯಲ್ಲಿ ಇಟ್ರು ಏನು ಪ್ರಯೋಜನ ಇಲ್ಲ. ಆದ್ರೆ ಅದು ದೇವಸ್ಥಾನಕ್ಕೆ ಬಂದಾಗ ಅದನ್ನು ಒಂದು ತುಂಬಾ ಜನ ಅದನ್ನು ನೋಡಿದಾಗ ಮಾತ್ರ ಆ ಕಲೆಗೆ ಒಂದು ಸಾರ್ಥಕತೆ. ನೀವು ಕೊಟ್ಟಂತ ಸಾರ್ವಜನಿಕ ವೇದಿಕೆಯ ಮೊದಲ ವೆರಿ ಫಸ್ಟ್ ಪರ್ಫಾರ್ಮೆನ್ಸ್ ಇದು ನಮ್ಮ ಊರಿನ ಊರಿನ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ನನ್ನ ತಂದೆಯವರ ಅಂದ್ರೆ ನನ್ನ ಅಜ್ಜನ ಅಪ್ಪ ಅವರಲ್ಲಿ ಮದ್ದಳೆ ನುಡಿಸ್ತಿದ್ರಂತೆ. ಆಮೇಲೆ ನನ್ನ ತಂದೆ ಅವರು ಯಕ್ಷಗಾನ ವೇಷ ಹಾಕ್ತಿದ್ರಂತೆ. ಸೊ ನನ್ನ ತಂದೆಗೆ ಏನಿತ್ತು ಅಂತ ಹೇಳಿ, ನನ್ನ ಮಗಳು ಮೊದಲೇ ಪರ್ಫಾರ್ಮೆನ್ಸ್ ಮಾಡಿದ್ರೆ ಅಲ್ಲೇ ಮಾಡಬೇಕು ಅಂತ. ಸೊ ಅಲ್ಲಿ ನಾನು ಪರ್ಫಾರ್ಮ್ ಮಾಡಿದ್ದೆ. ನೀವು ಯಾವ ತರಗತಿಯಲ್ಲಿದ್ರಿ? ನಾನು 6ನೇ ಕ್ಲಾಸಲ್ಲಿ ಇರ್ಬೋದು ಸರ್. 6ನೇ ತರಗತಿಯಲ್ಲಿ. ಆಗ ಪರ್ಫಾರ್ಮೆನ್ಸ್ ಮಾಡಿದವಳು 2020 ಏಪ್ರಿಲ್ ಅಲ್ಲಿ ರಾಮಛತ್ರ ಅಂತ ಹೇಳಿ ಒಂದು ಸತ್ರ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಆಯ್ತು, ಅಲ್ಲಿ ಪರ್ಫಾರ್ಮ್ ಮಾಡಿದ್ದೆ. ಸೊ ಆಗ ನಾನು ಮಾಡಿದಾಗ ರಿಪೋರ್ಟ್ ಮಾಡಿದ ಪತ್ರಕರ್ತರು ಒಂದು ವನಿತಾ ಅನ್ನುವ ಮ್ಯಾಗಝೀನ್ ಅಲ್ಲಿ ಒಂದು ಫೋಟೋ ಬಂದಿತ್ತು. ಅದೇ ಪತ್ರಕರ್ತರು ಬಂದು ಮೊನ್ನೆ ನನ್ನ ಹತ್ರ ಮಾತಾಡ್ಕೊಂಡು ನಾನು ನಿಮ್ಮ ಫಸ್ಟ್ ಪ್ರೋಗ್ರಾಮ್ ಇದ್ದು ಫೋಟೋವನ್ನ ನಾನು ಮ್ಯಾಗಝೀನಿಗೆ ಹಾಕಿದ್ದೆ ಅಂತ ಹೇಳಿ ಬಂದು ಮಾತಾಡಿದ್ರಲ್ಲ, ಅದಕ್ಕಿಂತ ದೊಡ್ಡ ಸಂತೋಷದ ವಿಷಯವೇ ಇಲ್ಲ ಸರ್. ಭಾರಿ ದೊಡ್ಡ ಪ್ರಶಸ್ತಿ ಅದು. ಹೌದು ಸರ್, ಹೌದು. ಅದೊಂದು ಭಾರಿ ಒಂದು ಏನು ಭಾವನಾತ್ಮಕವಾದಂತಹ ಸನ್ನಿವೇಶ ಕೂಡ. ಹೌದು, ಅದು ಎಷ್ಟು ವರ್ಷದ ಹಿಂದೆ. ಹೌದು, ನೀವು ಅದು ಕೂಡ ಏನು ವೆರಿ ಫಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಂತ ಒಂದು ವರದಿ, ಮತ್ತು ಅದೇ ಜಾಗದಲ್ಲಿ ಮತ್ತೆ ಒಂದು 20 ವರ್ಷಗಳ ಬಳಿಕ ಹೋಗಿ ಒಂದು ಪ್ರದರ್ಶನ ಕೊಡುವಂತ, 20ಕ್ಕಿಂತ ಜಾಸ್ತಿ ಆಗಿರ್ಬೋದು ಸರ್. ಸೊ ಹೋಗಿ ಪ್ರದರ್ಶನ ಕೊಡುವಂತ ಸಂದರ್ಭದಲ್ಲಿ ಆ ದಿನವನ್ನು ನೆನಪಿಸಿಕೊಂಡ್ರಲ್ವಾ? ಅವರು ಬಂದು ಮಾತಾಡಿದ್ರು, ಇವಾಗೆಲ್ಲ ರಾಯಚೂರಲ್ಲೆಲ್ಲೋ ಇದ್ದಾರಂತ ಅವರು ಬಂದು ನನ್ನ ಹತ್ರ ಮಾತಾಡ್ಸ್ಕೊಂಡು ಫೋಟೋ ತೆಗೆಸ್ಕೊಂಡು ಎಲ್ಲ ಹೋದ್ರು. ತುಂಬಾ ಖುಷಿ ಆಯ್ತು. ಕಲಾವಿದನಿಗೆ ಬಹುಶಃ ಈ ರೀತಿಯ ಸಣ್ಣ ಸಣ್ಣ ವಿಚಾರಗಳೇ ಅದು ಭಾರಿ ಖುಷಿ ಕೊಡುವಂಥದ್ದು ಮತ್ತು ಯಾವತ್ತೂ ಕೂಡ ನೆನಪು ಉಳಿಯುವಂಥದ್ದು. ಇವಾಗ ಇವತ್ತಿನ ಕಾಲಮಾನಕ್ಕೆ ಬರುವಾಗ ನಿಮಗೀಗ ಅನೇಕ ಮಂದಿ ಶಿಷ್ಯ ಪರಂಪರೆಯನ್ನು ನೀವು ಹುಟ್ಟು ಹಾಕಿದ್ದೀರಿ. ನಿಮ್ಮ ಶಿಷ್ಯರಲ್ಲಿ ಅಥವಾ ನಿಮ್ಮಲ್ಲಿ ಕಲೀಲಿಕ್ಕೆ ಬಂದವರಲ್ಲೆಲ್ಲ ನೀವು ಯಾವ ವಿಚಾರಗಳನ್ನು ನೀವು ನೆನಪಿಸಿಕೊಳ್ಳಿಕ್ಕೆ ಬಯಸ್ತೀರಿ? ಅಥವಾ ಈ ಒಂದು ಕಾರ್ಯಕ್ರಮ ನೋಡ್ತಾ ಇರುವಂಥ ವೀಕ್ಷಕರಿಗೆ, ಕಲಾವಿದರಿಗೆ, ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಏನನ್ನು ಆ ಒಂದು ನಿಮ್ಮ ಏನು ಶಿಷ್ಯ ಪರಂಪರೆಯಿಂದ ರೆಫರ್ ಮಾಡಿ ಒಂದಷ್ಟು ವಿಚಾರಗಳನ್ನು ಮುಂದಿಡುವುದಾದರೆ? ಹೌದು, ಈಗ ಈ ಮಾತನ್ನು ಇದು ನನ್ನ ಮಾತಲ್ಲ, ನನಗೆ ಆಕ್ಟರ್ ಗಿರೀಶ್ ಜತ್ತಿ ಅವರು, ನಾನು ಅವ್ರ ಜೊತೆಗೆ ಒಂದು ಸೀರಿಯಲ್ ಮಾಡಿದ್ದೆ ಜೀವನ ರಾಗ ಅಂತೇಳಿ, ಅವ್ರು ನನಗೆ ಹೇಳಿರುವ ಮಾತಿದು. ಒಬ್ಬ ಕಲಾವಿದನಿಗೆ 3D ಇರಬೇಕಂತೆ. ಆ ಡಿ ಅನ್ನೋದು ಏನಂತ ಹೇಳಿದ್ರೆ ಡಿಟರ್ಮಿನೇಷನ್, ಡೆಡಿಕೇಶನ್ ಅಂಡ್ ಡಿವೋಷನ್. ನಾವು ಮಾಡುವ ಕೆಲಸದಲ್ಲಿ ಡಿವೋಷನ್, ಭಕ್ತಿ ಅನ್ನುವಂಥದ್ದು ಬೇಕು. ಅಂದ್ರೆ ನಾವು ಇದು ನನಗೆ ಊಟ ಕೊಡ್ತಾ ಉಂಟು, ಇದನ್ನ ನನಗೆ ಈ ಶಕ್ತಿ ಕೊಡ್ತಾ ಉಂಟು, ಮಾನಸಿಕವಾಗಿ ತುಂಬಾ ಪ್ರೀತಿಯಿಂದ ಡಿವೋಷನ್ ಇಂದ ಮಾಡಬೇಕು ಅಂತ. ಇನ್ನೊಂದು ಡಿಟರ್ಮಿನೇಷನ್, ಮಾಡಬೇಕು ಅಂತ ಹೇಳಿದ್ರೆ ಮಾಡಲೇಬೇಕು, ಛಲ, ಇದು ಮಾಡಲೇಬೇಕು. ಇವತ್ತಿಷ್ಟು ಮುಗಿಸ್ಬೇಕಂದ್ರೆ ಇಷ್ಟು ಮುಗಿಸ್ಲೇಬೇಕು, ನಾಳೆಗೆ ಅಂತ ಇಡಬಾರ್ದು, ಡಿಟರ್ಮಿನೇಷನ್. ಮತ್ತೆ ಇನ್ನೊಂದು ಡೆಡಿಕೇಶನ್, ನಾನೇನೇ ಮಾಡೋದು ಅದಕ್ಕೊಂದು 100% ಕೊಡ್ಬೇಕು.
ಪೂರ್ಣವಾಗಿ ಪೂರ್ಣ ಪ್ರಮಾಣದ ಒಂದು ಬೇಕಾಬಿಟ್ಟಿ ಮಾಡಿ ಶಕ್ತಿನ ಅಲ್ಲಿ ಬಿಡುವಂಥದ್ದಲ್ಲ. ಸೊ ಈ ಪ್ರಿನ್ಸಿಪಲ್ ಅನ್ನ ನಾನು ನನ್ನ ಲೈಫಲ್ಲಿ ಅವ್ರು ಹೇಳಿದ ಮೇಲೆ ಅಂತ ಅಲ್ಲ, ಇಲ್ದಿದ್ರು ಕೂಡ ಇದನ್ನ ನನ್ನ ಲೈಫಲ್ಲಿ ನನಗೊಂದು ಪ್ರಜ್ಞೆ ಅಂತ ಬಂದ ಮೇಲೆ ನಾನು ಇದನ್ನ ಅಳವಡಿಸ್ಕೊಂಡಿದ್ದೇನೆ. ನನ್ನ ಮಕ್ಕಳಿಗೂ ಇದನ್ನ ನಾನು ಹೇಳ್ತೇನೆ. ಸೊ ಈ ವಿಷಯವನ್ನ ನಾನು ಹೇಳಿದಾಗ ತುಂಬಾ ಮಕ್ಕಳು ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ತಾಳೆ. ಈಗ ಫಾರ್ ಎಕ್ಸಾಂಪಲ್ ನನ್ನ ಸ್ಟೂಡೆಂಟ್ ಒಬ್ಳು ವಿದುಷಿ ನಿಧಿ ಡಿ ಶೆಟ್ಟಿ ಅಂತ ಹೇಳಿ, ಅವಳೀಗ ಬೆಂಗಳೂರಿನ ಒಂದು ಸೋನಿ ಕಂಪನಿಯಲ್ಲಿ ಇಂಜಿನಿಯರ್ ಆಗಿದ್ದಾಳೆ. ಆದ್ರೆ ಅವಳು ಡೆಡಿಕೇಶನ್ ಏನು ಅಂತ ಹೇಳಿದ್ರೆ, ಒಂದು ಪ್ರೋಗ್ರಾಮ್ ಉಂಟು ಬಾ ಅಂತ ಹೇಳಿದ್ರೆ ಅದರ ಪ್ರಾಕ್ಟೀಸ್ ವಿಡಿಯೋ ಕಳಿಸಿ ಅವಳು ಅದನ್ನ ಪರ್ಫೆಕ್ಟ್ ಮಾಡಿಕೊಂಡು ಪ್ರೋಗ್ರಾಮಿನ ಹಿಂದಿನ ದಿವಸ ಮನೆಗೆ ಬಂದು ಪ್ರಾಕ್ಟೀಸ್ ಮಾಡಿ ಅದನ್ನ ಅಷ್ಟು ಅಚ್ಚುಕಟ್ಟಾಗಿ ತೋರಿಸಿ ನಮ್ಮ ಗ್ರೂಪ್ ಅಲ್ಲಿ ಪರ್ಫಾರ್ಮ್ ಮಾಡ್ತಾಳೆ, ಬೆಂಗಳೂರಿಂದ ಬಂದು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಖಂಡಿತ ಮಾಡಿಕೊಂಡು. ಆಮೇಲೆ ಇನ್ನೊಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಬರಬೇಕಂತಿದ್ರೆ ಆ ರೀತಿಯ ಒಂದು ಪೂರ್ವ ಸಿದ್ಧತೆಗಳು ಬೇಕು. ಆಮೇಲೆ ಡಿಟರ್ಮಿನೇಷನ್. ಈಗ ನನ್ನ ಇನ್ನೊಂದು ಸ್ಟೂಡೆಂಟ್ ಹೇಳ್ಬೇಕಾದ್ರೆ ಭಾಗೀರಥಿ ಅಂತ ಹೇಳಿ, ಅವಳು ಕೂಡ ವಿದುಷಿಯೇ ಡ್ಯಾನ್ಸ್ ಅಲ್ಲಿ. ರೀಸೆಂಟ್ಲಿ ಏನ್ ಮಾಡಿದ್ದು ಅಂತ ಹೇಳಿದ್ರೆ, ನನಗೆ ಇಂಡಿಯನ್ ಆರ್ಮಿಗೆ ಹೋಗ್ಬೇಕು ಅಂದ್ರೆ ಏನೋ ಒಂದು ಅವಳಲ್ಲಿ ಒಂದು ಅವಳು ಆಕ್ಚುಲಿ ಲಾಯರ್, ಅವಳು LLB ಮಾಡಿದ್ದಾಳೆ. ನನಗೊಂದು ಇದಕ್ಕೆ ಹೋಗ್ಬೇಕು ಟೀಚರ್, ಹೋಗು ನಿನಗೆ ಮನಸ್ಸು ಅದು ಆ ರೀತಿ ತೋರಿಸಿದ್ರೆ ಹೋಗು, ನನಗೆ ತುಂಬಾ ಹೆಮ್ಮೆ ಇದೆ ಅಂತ ಹೇಳಿ ಅವಳೊಂದು ಜಾಗ್ ಆಫೀಸರಿನ ಇದಕ್ಕೆ ಇಂಟರ್ವ್ಯೂ ಕೊಟ್ಟು ಬಂದ್ಲು. ಸೊ ಅದರದ್ದು ರಿಸಲ್ಟಿಗೆ ನಾವು ಕಾಯ್ತಾ ಇದ್ದೇವೆ. ಬಟ್ ಹೇಳುದು ಮಕ್ಕಳ ಆ ಡಿಟರ್ಮಿನೇಷನ್ ಅನ್ನ ನಾನು ಮಾಡ್ಲೇಬೇಕು ಅಂತ ಹೇಳಿ ತಗೊಂಡ್ರೆ ಅದನ್ನ ಅವ್ರಿಗೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಅಂದ್ರೆ ಅದು ಸಹ ಅವಳು ಸಹ ಮಟ್ಟುವಿನ ಗ್ರಾಮದಿಂದಲೇ ಬರೋ ಹುಡುಗಿ. ನಿಮ್ಮದೇ ತಾಯಿ ಊರು. ಹೌದು. ಅಂದ್ರೆ ನಾನ್ ಹೇಳುದೇನು ಅಂತ ಹೇಳಿದ್ರೆ, ನಾವು ಮಕ್ಕಳಿಗೆ ಇದೇ ಮಾಡಿ ಅಂತ ಹೇಳಬೇಕಾಗಿಲ್ಲ, ನಮ್ಮನ್ನ ನೋಡಿ ಕಲಿತಾರೆ ಅವರು. ಅವರು ಯಾವಾಗ್ಲೂ ಹೇಳ್ತಾರೆ, ನೀವು ಅಷ್ಟು ಕಷ್ಟಪಟ್ಟು ನೀವು ಕಲ್ತಿದ್ದೀರಿ, ಸಾಧನೆ ಮಾಡಿದ್ದೀರಿ ಅಂತ ಆದ್ರೆ ನಿಮಗಿಂತ ಎಷ್ಟೋ ಬೆಟರ್ ಪೊಸಿಷನ್ ಅಲ್ಲಿ ನಾವಿದ್ದೇವೆ. ಈಗ ನಮಗ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು. ಇಂಟರ್ನೆಟ್ ಫೆಸಿಲಿಟಿ ಇದೆ, ಕೈ ತುದಿಯಲ್ಲಿ ನಿಮಗೆ ಯೂಟ್ಯೂಬ್ ಇದೆ, ಎಷ್ಟು ಫೆಸಿಲಿಟಿ ಇದೆ. ಅದನ್ನ ನಾವು ಬಳಸಿಕೊಳ್ಳುವಂತದ್ದು ಅದರ ಮೇಲೆ ಇದೆ. ಎಲ್ರು ಹೇಳ್ತಾರೆ ಇಂಟರ್ನೆಟ್ ಪದ್ಧತಿ, ಒಂದು ಶಿಸ್ತು, ಇವೆಲ್ಲವನ್ನು ರೂಢಿಸಿಕೊಂಡ್ರೆ ಅಂದ್ರೆ ಇದನ್ನ ನಾವು ಒಳ್ಳೆ ಇದಕ್ಕೆ ಚಾನಲೈಸ್ ಮಾಡಿದ್ರೆ ಖಂಡಿತ ಮಕ್ಕಳಿಗೆ ಬೆಳಿಬಹುದು. ಈಗ ಮೇಡಮ್, ನಟನೆ ವಿಚಾರಕ್ಕೆ ಬರುವಾಗ ನಿಮಗೆ ನೀವು ಧಾರಾವಾಹಿಗಳಲ್ಲೆಲ್ಲ ನಟಿಸ್ತೀರಿ, ಸಿನಿಮಾಗಳಲ್ಲೆಲ್ಲ ನಟಿಸ್ತೀರಿ. ಈ ನಟನೆಗೂ ನಿಮ್ಮ ಒಬ್ಬ ನೃತ್ಯ ಗುರು ಅಥವಾ ಒಬ್ಬ ಕಲಾವಿದೆಗೆ ಅದು ಯಾವ ರೀತಿಯ ಒಂದು ನಂಟು ಕ್ರಿಯೇಟ್ ಆಯಿತು? ಎಲ್ಲೆಲ್ಲಿ ಯಾವ ರೀತಿಯ ನಟಿಸಿಕೊಳ್ಳಿಕ್ಕೆ ಬಯಸ್ತೀರಿ? ದೊಡ್ಡದೇನು ನಟನೆ ಏನು ಇಲ್ಲ ಸರ್. ಒಂದು ಜೀವನ ರಾಗ ಅಂತ ಒಂದು ಸೀರಿಯಲ್, ಮತ್ತೊಂದು ಇತ್ತೀಚೆಗೆ ಅಷ್ಟೇ ವೀರೇಂದ್ರ ಶೆಟ್ಟಿ ಅವರದ್ದು ಮಗನೇ ಮಹಿಷ ಅಂತ ಒಂದು ಮೂವಿ, ಒಂದು ಚಿಕ್ಕ ಪಾತ್ರ ಅಷ್ಟೇ, ದೊಡ್ಡದೇನೂ ಇಲ್ಲ. ಆಮೇಲೆ ಹರೀಶ ವಯಸ್ಸು 36 ಅಂತ ಹೇಳಿ ಅದೊಂದು ಸಿನಿಮಾ. ಹೀಗೆ ಒಂದು ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದೇನೆ, ಬಿಟ್ರೆ ಬೇರೆ ದೊಡ್ಡ ಸಾಧನೆ ಏನೂ ಇಲ್ಲ. ಆದ್ರೆ ಪಾತ್ರ ಅದು ಸಣ್ಣದೋ ದೊಡ್ಡದೋ ಅನ್ನೋದು ಪ್ರಶ್ನೆ ಅಲ್ಲ, ಅಲ್ಲಿ ನಟನೆ ಅನ್ನೋದು ಪ್ರಶ್ನೆ. ಹೌದು. ಅಂದ್ರೆ ಹೀಗೆ ಆಫರ್ ಬಂತು, ಮಾಡಿದೆ ನಾನು. ಆದ್ರೆ ಡಾನ್ಸ್ ಇಸ್ ಮೈ ಫಸ್ಟ್ ಲವ್, ಅದನ್ನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಡಾನ್ಸ್ ಅನ್ನ ಬಿಟ್ಟು ನಟನೆಗೆ ಹೋಗೋ ಚಾನ್ಸೇ ಇಲ್ಲ. ಅದರ ಜೊತೆಗೆ ಏನಾದ್ರೂ ಬಂದ್ರೆ ಮಾಡ್ಬೋದು ವಿನಃ, ಯಾಕೆಂತ ಹೇಳಿದ್ರೆ ನನಗೆ ಮಕ್ಕಳೇ ನನಗೆ ಜೀವಾಳ ಆಗ್ಬಿಟ್ಟಿದ್ದಾರೆ. ಈಗ ಒಂದ್ ದಿವಸ ಡಾನ್ಸ್ ಕ್ಲಾಸ್ ಇಲ್ಲ ಅಂತಂದ್ರೆ ಏನೋ ಒಂಥರ ಮಿಸ್ ಆದಾಗ ಆಗ್ತದೆ. ಅವ್ರ ಹತ್ರ ಇಂಟ್ರಾಕ್ಷನ್ ಮಾಡೋದಾಗಿರ್ಬೋದು, ತುಂಬಾ ನೆಮ್ಮದಿ ಕೊಡ್ತದೆ. ನಟನೆ ಕ್ಷೇತ್ರದಲ್ಲಿ ಏನಾಗಬಹುದು ಅಂತ ಹೇಳಿದ್ರೆ, ನಿಮಗೆ ಅದರಲ್ಲಿ ನೀವು ತುಂಬಾ ತೊಡಗಿಸಿಕೊಂಡು ಹೋದಾಗೆ ನಿಮ್ಮ ವ್ಯಕ್ತಿತ್ವವನ್ನು ದೊಡ್ಡ ಸ್ಕ್ರೀನ್ ಅಲ್ಲಿ ತೋರಿಸಿಕೊಳ್ಳಿಕ್ಕೆ ಸಾಧ್ಯ. ಆದ್ರೆ ಮಕ್ಕಳ ವ್ಯಕ್ತಿತ್ವವನ್ನು ರೂಪಿಸಿ ಕೊಡುವುದಕ್ಕೂ ನಮ್ಮ ವ್ಯಕ್ತಿತ್ವವನ್ನೇ ಬೆಳೆಸಿ, ನಮ್ದು ಆಲ್ರೆಡಿ ಒಂದು ವ್ಯಕ್ತಿತ್ವ ಒಂದು ರೂಪುಗೊಂಡಿದೆ ಅಲ್ವಾ ಸರ್. ಮಕ್ಕಳ ವ್ಯಕ್ತಿತ್ವವನ್ನ ಬೆಳೆಸುವ ಶಿಷ್ಯ ಪರಂಪರೆಯನ್ನು ಸೃಷ್ಟಿ ಮಾಡುವಂತದ್ದು. ಹೌದು. ಅವರಿಗೊಂದು ಈಗ ನಾನು ಹೇಳುವಂತದ್ದು, ನೀವು ಡಾನ್ಸರೇ ಆಗ್ಬೇಕಾಗಿಲ್ಲ, ಏನೇ ಯಾವುದೇ ಒಂದು ಫೀಲ್ಡ್ ತಗೊಂಡ್ರು ಅದರಲ್ಲಿ ನೀವು ತುಂಬಾ ಬೆಳಿಬೇಕು, ಅದರಲ್ಲಿ ನೀವು ಎಲ್ಲವನ್ನ ಕಲಿಬೇಕು, ನೀವು ವೆಲ್ ಇಕ್ವಿಪ್ಡ್ ಆಗಿರ್ಬೇಕು. ಈ ರೀತಿ ಚಾನಲೈಸ್ ಮಾಡಿದ್ರೆ ಬರೇ ನಾನು ಐ ವೋಂಟ್ ಸೇ ಐ ಟೀಚ್ ಓನ್ಲಿ ಡಾನ್ಸ್. ಆ ಮಕ್ಕಳ ಒಂದು
ವ್ಯಕ್ತಿತ್ವ ವಿಕಸನಕ್ಕೆ ನಾನು ಸ್ವಲ್ಪ ಕೆಲಸ ಮಾಡ್ತೇನೆ. ಸೈಕಾಲಜಿಯು ಕಲ್ತ ಕಾರಣ ಇದಕ್ಕೆ ಹೆಲ್ಪ್ ಆಗ್ತದೆ. ಮಕ್ಕಳನ್ನು ಯಾವ ರೀತಿಯಲ್ಲಿ ಅಂದ್ರೆ ಕೆಲವು ಸತಿ ಮಕ್ಕಳಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಅವರಲ್ಲಿರುವ ಆಸಕ್ತಿ ಪೇರೆಂಟ್ಸ್ ಅಲ್ಲಿ ಹೇಳ್ಕೊಳ್ಲಿಕ್ಕೆ ಆಗುದಿಲ್ಲ ಕೆಲವು ವಿಷಯಗಳು, ಖಂಡಿತ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಲಿಕ್ಕೆ ಆಗುದು, ಅಂತ ವಿಷಯಗಳನ್ನ ನನ್ನ ಹತ್ರ ಬಂದು ಶೇರ್ ಮಾಡ್ಕೊಳ್ತಾರೆ. ಆಗ ಅದನ್ನ ಸರಿಯಾಗಿ ಚಾನಲೈಸ್ ಮಾಡ್ಕೊಂಡು ಹೋಗ್ಬೇಕು. ಕೌನ್ಸಿಲಿಂಗ್ ನೀವು ಮಾಡ್ತೀರಿ? ಐ ಡೋಂಟ್ ಸೇ ಕೌನ್ಸಿಲಿಂಗ್, ಅಂದ್ರೆ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದನ್ನ ನಾವು ಮಕ್ಕಳಿಗೆ ಹೇಳಿದ್ರೆ ಅದರ ಪರಿಣಾಮಗಳು ಏನಾಗ್ಬೋದು ಅಂತ ಮಕ್ಕಳಿಗೆ ಹೇಳಿದ್ರೆ ದೇ ಆರ್ ಇಂಟೆಲಿಜೆಂಟ್ ಇನಫ್ ಟು ಟ್ಯಾಕಲ್ ಎನಿ ಪ್ರಾಬ್ಲಮ್ಸ್ ದೇ ಹ್ಯಾವ್. ಆಮೇಲೆ ಈ ಕಲೆ ಅನ್ನುವಂಥದ್ದು ಉಂಟಲ್ಲ, ಮಕ್ಕಳನ್ನ ತುಂಬಾ ಸ್ಟೇಬಲ್ ಆಗಿ ಮಾಡ್ತದೆ. ಇಲ್ಲಿಂದ ನೀವ್ ಹೇಳ್ತೀರಿ ಡಾನ್ಸ್ ಏನ್ ಹೇಳಿ ಕೊಡ್ತದೆ ಅಂತ ಹೇಳಿ, ಶಿಸ್ತು ಹೇಳಿ ಕೊಡ್ತದೆ. ಮಕ್ಕಳು ಇಷ್ಟು ಹೊತ್ತಿಗೆ ಬರ್ಬೇಕು ಹೇಳಿದ್ರೆ ಇಷ್ಟು ಹೊತ್ತಿಗೆ ಬರ್ಬೇಕು. ಒಂದು ಮಕ್ಕಳು ಲೇಟ್ ಆಗಿ ಬರೋದಿಲ್ಲ. ಇನ್ನೊಂದು ಎಷ್ಟೇ ನೋವಿದ್ರು ಕಷ್ಟ ಸಹಿಷ್ಣುತೆಯನ್ನ ಡಾನ್ಸ್ ಹೇಳಿ ಕೊಡ್ತದೆ. ನಾವು ಅರಮಂಡಿ ಕೂತು ಕಾಲು ಎಷ್ಟು ನೋವಾದ್ರೂ ಕೂಡ ಮಕ್ಕಳು ಅಷ್ಟೇ ಚಂದ ನಗಾಡ್ಕೊಂಡು ಡಾನ್ಸ್ ಮಾಡ್ತಾರೆ. ಆಮೇಲೆ ಲೆಕ್ಕಾಚಾರ ಹೇಳಿ ಕೊಡ್ತದೆ ಡಾನ್ಸ್. ನಾವು ತೆಯ್ಯುಂ ದತ್ತ ತೆಯ್ದಿತ್ತ ಅನ್ನುವಂಥದ್ದು ಲೆಕ್ಕ ಅದು. ಸೊ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಮ್ಯಾಥಮ್ಯಾಟಿಕ್ಸ್. ಸೊ ಮಕ್ಕಳು ತುಂಬಾ ಇಂಟೆಲಿಜೆಂಟ್. ಅದರ ಜೊತೆಗೆ ಕಲಿಕೆಯಲ್ಲಿ ಕೂಡ ಒಳ್ಳೆ ಅವರು ಏನು ಸಾಧನೆ ಮಾಡಲಿಕ್ಕೆ ಕೂಡ ಅವರಿಗೊಂದು ನೋಡಿ ನೀವು ದಾರಿ ತೋರಿಸಿರುತ್ತೆ. ನಾವು ಯಾವುದೇ ಶಾಲೆಯ ಶಿಕ್ಷಕರನ್ನು ಕೇಳಿದರೆ ಕೂಡ ಡ್ಯಾನ್ಸ್ ಲಲಿತ ಕಲೆಗೆ ಹೋದ ಮಕ್ಕಳು ಕಲಿಯುವುದರಲ್ಲಿ ಹುಷಾರಿರ್ತಾರೆ. ಹೌದು. ಸೊ ಹಾಗಾಗಿ ಎಸ್, ನೀವು ಹೇಳಿದಾಗೆ ಬಾರಿ ನಾವೆಲ್ಲರೂ ಇವತ್ತಿನ ಸಂದರ್ಭದಲ್ಲಿ, ಇವತ್ತಿನ ಕಾಲಮಾನದಲ್ಲಿ ನಮ್ಮ ಮಕ್ಕಳುಗಳನ್ನು ಏನು ಅವರನ್ನೊಂದು ಒಳ್ಳೆಯ ದಾರಿಗೆ ತರುವಂಥ ವಿಚಾರಕ್ಕೆ ಬರುವಾಗ ನೀವು ಹೇಳಿದಾಗೆ ಅವರಿಗೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಒಂದು ಒಳ್ಳೆಯ ಶಿಕ್ಷಕ, ಒಂದು ಒಳ್ಳೆಯ ಗುರು ಅಥವಾ ಒಂದು ಗುರುವಿನಂತ ಸ್ನೇಹಿತ ಬೇಕಾಗತ್ತೆ. ಅವ್ರು ಕೊಟ್ಟಂತ ಸಣ್ಣ ಸಣ್ಣ ಸಲಹೆ ಕೂಡ ಅವರದನ್ನು. ಅದಕ್ಕೆ ನನ್ನ ಮಕ್ಕಳು ನನ್ನ ಟೀಚರ್ ಅಮ್ಮ ಅಂತ ಕರೀತಾರೆ. ಟೀಚರ್ ಅಮ್ಮ ಅಂತ ಒಂದು ಟೀಚರ್ ಕೂಡ ಅಮ್ಮ ಕೂಡ ಹಾಗೆ ಟೀಚರ್ ಅಮ್ಮ ಅಂತ ತುಂಬಾ ಮಕ್ಕಳು ಕರೀತಾರೆ. ಗ್ರೇಟ್ ಅದು ನಿಮಗೆ ಕೂಡ ಒಂದು ದೊಡ್ಡ ಅಭಿಮಾನ, ಮಕ್ಕಳಿಗೆ ಮತ್ತೆ ಅವರ ಪೋಷಕರಿಗೆ ಕೂಡ. ಎಸ್, ನಮ್ಮ ಮಕ್ಕಳು ಒಂದು ಒಳ್ಳೆಯ ಟೀಚರ್ ಹತ್ರ, ಒಂದು ಒಳ್ಳೆಯ ಅಮ್ಮನ ಹತ್ರ ಹೋಗ್ತಾ ಇದ್ದಾರೆ ಅಂತ ಅಲ್ವಾ? ಎಸ್ ಮೇಡಮ್, ತುಂಬ ವಿಚಾರಗಳನ್ನು ನೀವು ಹಂಚಿಕೊಂಡ್ರಿ. ನಾನು ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡೋ ಸಂದರ್ಭದಲ್ಲಿ ನೀವೊಂದು ಮಕ್ಕಳಿಗೆ ಮತ್ತು ಪೋಷಕರಿಗೆ ಒಂದು ನಿಮ್ಮ ಒಂದು ಸಂದೇಶ ಅಥವಾ ಒಂದು ಆಶಯದ ಮಾತು, ಒಂದು ನೃತ್ಯ ಇರ್ಬೋದು ಅಥವಾ ಕಲಾ ಪ್ರಕಾರ ಇರ್ಬೋದು ಅಥವಾ ಯಾವುದೇ ಲಲಿತ ಕಲೆಯ ವಿಚಾರಗಳನ್ನು ಕಲೀಲಿಕ್ಕೆ ಬರುವವರು ಏನು ಮಾಡಬೇಕು, ಯಾವ ರೀತಿ? ನೃತ್ಯ ಎನ್ನುವಂಥದ್ದು ಒಂದು ಸಮುದ್ರ. ಅದರಲ್ಲಿ ನಮಗೆ ಎಲ್ಲವನ್ನು ಬಾಚಿಕೊಳ್ಬೇಕು ಅನ್ನುವ ಮನಸ್ಥಿತಿ ಇರಬೇಕು ಹೊರತು ಇನ್ಸ್ಟೆಂಟ್ ಆಗಿ ಕಲಿಬೇಕು ಅನ್ನುವಂಥ ಒಂದು ಮನಸ್ಥಿತಿಯಿಂದ ಮಕ್ಕಳಲ್ಲ, ಪೇರೆಂಟ್ಸ್ ಹೊರಗೆ ಬರಬೇಕು. ಯಾಕೆಂತ ಹೇಳಿದ್ರೆ ನನ್ನ ಹತ್ರ ಬರುವ ಎಷ್ಟೋ ಪೇರೆಂಟ್ಸ್ಗಳನ್ನು ನಾನು ನೋಡಿದ್ದೇನೆ. ಎನ್ನ ಮಗಳಿಗೆ ಸ್ಟೇಜ್ ಪ್ರೋಗ್ರಾಮ್ ಏಪ ಕೊರ್ಪಾರು, ಮಗು ಕಲೀಲಿಕ್ಕೆ ಬಂದಿದೆ ಅಷ್ಟೇ, ಅದಕ್ಕೊಂದು ಅಡವು ಪಾಠ ಶುರುವಾಗಿದೆ ಅಷ್ಟೇ. ಅವರ ಪೇರೆಂಟ್ಸ್ ನನ್ನ ಮಗಳಿಗೆ ನಾಡ್ದೊಂದು ಕಾಂಪಿಟಿಷನ್ ಅಂತ, ಅದಕ್ಕೊಂದು ಡ್ಯಾನ್ಸ್ ಹೇಳಿಕೊಡಿ ಆಯ್ತಾ, ಈ ರೀತಿ. ಅಂದ್ರೆ ಅಷ್ಟು ಇನ್ಸ್ಟೆಂಟ್ ಆಗಿ ಬರಬೇಕು ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ. ತುಂಬಾ ಡಿಟರ್ಮಿನೇಷನ್ ಬೇಕು, ಡೆಡಿಕೇಶನ್ ಬೇಕು, ಡಿವೋಷನ್ ಬೇಕು. ನಾನು ಕಲಿಬೇಕು, ಚೆನ್ನಾಗಿ ಮಾಡಬೇಕು, ಟೀಚರ್ ಕೈಯಿಂದ ನಾನು ಹೊಗಳಿಕೆ ತಗೊಳ್ಬೇಕು ಅನ್ನುವಂಥ ಛಲ ಆ ಮಗುವಿಗಿದ್ರೆ ಅದು ಖಂಡಿತ ಒಳ್ಳೆಯ ನೃತ್ಯಗಾರ್ತಿ ಆಗಲಿಕ್ಕೆ ಸಾಧ್ಯತೆ ಉಂಟು. ಆದರೆ ಅಷ್ಟು ಪೇಷನ್ಸ್ ಅನ್ನ ಪೇರೆಂಟ್ಸ್ ಆದವರು ತೋರಿಸಲೇಬೇಕು, ಅಷ್ಟು ತಾಳ್ಮೆ ಬೇಕು. ಒಂದು ಒತ್ತಡವನ್ನು ಕೂಡ ತರಬಾರದು, ನಾಳೆ ಕಾಂಪಿಟಿಷನ್ಗೆ ಹೋಗಬೇಕು. ಹೌದು ಸರ್, ಈಗ ಒಂದು ಹೂಜಿಸ ಅದಕ್ಕೆ ನೀವು ಅದು ಮಾಡ್ತಾ ಇರುವಾಗ್ಲೇ ನೀರ್ ಹಾಕಿದ್ರೆ ಅದು ಬಿದ್ದೋಗಿ ಬಿಡ್ತದೆ. ಅದು ಇದು ಬಿಸಿಲಲ್ಲಿ ಕಾಯ್ಬೇಕು, ಅದು ಚೆನ್ನಾಗಿ ಪಕ್ವವಾಗಿ ಆದ ಕೂಡ್ಲೆ ಮಾತ್ರ ಅದರಲ್ಲಿ ನೀರು ತುಂಬಿಸ್ಲಿಕ್ಕೆ ಸಾಧ್ಯ. ಅದೇ ರೀತಿ ಅದೇ ರೀತಿ ಮಗುವಿನ ಇದು ಸಹ ಅದಕ್ಕೊಂದು ಪ್ರಾಯ ಅಂತ ಇದೆ, ಅದಕ್ಕೊಂದು ಮೆಂಟಲ್ ಸ್ಟೆಬಿಲಿಟಿ ಇಂದ ಇದೆ. ಸೊ ಅದರ ಪ್ರಕಾರ ಅದರ ಮೇಲೆ ವರ್ಕ್ ಮಾಡಿದ್ರೆ ಮಾತ್ರ ಅದು ಲಾಂಗ್ ಸಸ್ಟೈನ್ಡ್ ಕಲಾವಿದೆ ಆಗ್ಲಿಕ್ಕೆ ಸಾಧ್ಯ. ಇಲ್ಲದಿದ್ರೆ ಈ ಕಾಂಪಿಟೇಷನ್ಗೆ ಹೋಗಿಕೊಂಡು ಅಷ್ಟೇ ಮಾಡ್ಲಿಕ್ಕೆ ಸಾಧ್ಯ. ತಕ್ಷಣಕ್ಕೆ ಒಂದೆರಡು ಸ್ಪರ್ಧೆಗಳಿಗೆ ಹೋಗುವಂಥದ್ದು, ಒಂದೆರಡು ಬಹುಮಾನ ತಗೊಳ್ಳುವಂಥದ್ದು, ಮತ್ತೆ ಕ್ಯಾರಿಯರ್ ಮುಗಿದೋಗುತ್ತೆ.
ವೀಕ್ಷಕರೇ, ಅದಕ್ಕೆ ತಾಳ್ಮೆ ಅನ್ನುವಂಥದ್ದು ಬೇಕು ಅಂತ ಹೇಳಿ. ತಾಳ್ಮೆ ಬೇಕು ಮತ್ತೆ ಅಷ್ಟೇ ಬದ್ಧತೆಗಳನ್ನು ಕೂಡ ತೋರಿಸಬೇಕು, ಪೋಷಕರು ಕೂಡ ತೋರಿಸಬೇಕು. ಮಕ್ಕಳಂತೂ ಖಂಡಿತ ತೋರಿಸ್ತಾರೆ. ನೀವು ಹೇಳಿದಾಗೆ ಒಂದು ಸಣ್ಣ ಪುಟ್ಟ ಟಿಪ್ಸ್ ಹೇಳಿದ್ರೆ ಸಾಕು, ಮಕ್ಕಳಿಗೆ ನಮ್ಮ ಲಿವಿಂಗ್ ಎಕ್ಸಾಂಪಲ್ ನೋಡಿ ಅವರು ಕಲಿತಾರೆ. ನಮ್ಗೆ ಬೇಕಾಗಿರೋದು ನಮ್ಮ ಪೋಷಕರಿಗೆ ಮಾರ್ಗದರ್ಶನ. ಎಸ್ ವೀಕ್ಷಕರೇ, ಬಾರಿ ತುಂಬ ನಯ ವಿನಯತೆಯಿಂದ ತನ್ನ ಬದುಕ ಸಾಗಿ ಬಂದಂಥ ವಿಚಾರವನ್ನು ತನ್ನ ಮನೆ, ಕುಟುಂಬದ ಪರಿಸರದಲ್ಲಿ ಯಾವ ರೀತಿ ಈ ಒಂದು ಲಲಿತ ಕಲೆಗೆ ಎಲ್ಲ ರೀತಿಯ ಪ್ರೋತ್ಸಾಹಗಳು ಮತ್ತು ಅದಕ್ಕೆ ಬೇಕಾದಂಥ ಬೆಂಬಲಗಳನ್ನು ನನ್ನ ಬಂಧು ಬಳಗ, ಮಿತ್ರರು, ಪತಿ, ತಂದೆ, ತಾಯಿ, ಮಾವ, ಮಗಳು ಎಲ್ಲರೂ ಕೊಟ್ಟರು ಅನ್ನೋ ವಿಚಾರಗಳನ್ನು ತುಂಬ ಗುರುಗಳು ಹಂಚಿಕೊಂಡ್ರು. ಅವರು ಕಮಲಾ ಭಟ್ ಅವರು ಅಲ್ಲ, ಅಮ್ಮನಾಗಿ ನೋಡಿಕೊಂಡ್ರು ಅಂತ ನಾನು ಈ ಒಂದು ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಕೊನೆಯದಾಗಿ ಅವರು ಹೇಳಿದಂಥ ಒಂದು ಆ ಮಾತು ಏನಿದೆ, ಪೋಷಕರು ಜೊತೆಗೆ ತಮ್ಮ ಪೋಷಕರು ಯಾವ ರೀತಿಯ ಒಂದು ಬದ್ಧತೆಯನ್ನು ತೋರಬೇಕು, ತಮ್ಮ ಮಕ್ಕಳನ್ನು ಅವರನ್ನು ಲಾಲನೆ ಪಾಲನೆ ಮಾಡೋ ಜೊತೆಗೆ ಒಂದು ಲಲಿತ ಕಲಾ ಪ್ರಕಾರದಲ್ಲಿ ಒಂದು ಒಳ್ಳೆಯ ಸ್ಥಾನಕ್ಕೆ ತಂದು ನಿಲ್ಲಿಸಬೇಕಿದ್ದರೆ ಅನೇಕ ವಿಚಾರಗಳನ್ನು, ಮಾರ್ಗದರ್ಶನಗಳನ್ನು ಈ ಸಂದರ್ಭದಲ್ಲಿ ಸೌಮ್ಯ ಸುಧೀಂದ್ರರಾವ್ ಅವರು ತನ್ನ ಅನುಭವದ ನೆಲೆಯಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಅದಕ್ಕೆ ನಾನು ಸಮಸ್ತ ವೀಕ್ಷಕರ ಪರವಾಗಿ, ವಿ4 ವಾಹಿನಿಯ ಪರವಾಗಿ ನಾನು ಈ ಸಂದರ್ಭದಲ್ಲಿ ನಾನು ಪ್ರೀತಿಯ ಧನ್ಯವಾದ ಸಂಪೂರ್ಣ ಮಾಡ್ತೇನೆ. ವಂದನೆಗಳು ಸರ್. ಎಸ್, ಥ್ಯಾಂಕ್ ಯು. ವೀಕ್ಷಕರೇ, ಕಲಾ ಸಂಚಯದ ಇವತ್ತಿನ ಈ ಒಂದು ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.